ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಸಿದ್ಧಾರ್ಥ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ಬಹುಶಃ ನಿನ್ನೆಯ ದಿನ ನೇತ್ರಾವತಿಗಾಗಿ ದೊಡ್ಡ ಮಟ್ಟದ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿತ್ತು. ಆ ಹೋರಾಟ ಮತ್ತೊಂದು ಹಂತದಲ್ಲಿ ಕಾಂಗ್ರೆಸ್ನ ಒಳಗೆ ತಲ್ಲಣಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನ ಇಬ್ಬರು ಹಿರಿಯ ನಾಯಕರು ಪರಸ್ಪರ ಕಚ್ಚಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಈ ಹಿಂದೆಯೂ ಮಾಡಿದ ಉದಾಹರಣೆ ಇದೆ. ಬಟ್ ಇಲ್ಲಿ ನೇತ್ರಾವತಿಯನ್ನ ಕಾರಣವಾಗಿ ಇಟ್ಟುಕೊಂಡು ಅವರ ನಡುವೆ ಮಾತಿನ ಸಮರ ನಡೀತಾ ಇದೆ. ನಿನ್ನೆ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ನನ್ನಿಂದ ಬೆಳೆದವರೇ ನನಗೆ ತಿರುಗಿ ನಿಂತರು, ಅಥವಾ ನಾನು ಬೆಳೆಸಿದಂತವರೇ ನನಗೆ ಈ ವಿಚಾರದಲ್ಲಿ ತಿರುಗಿ ನಿಂತಿದ್ದಾರೆ. ನೇತ್ರಾವತಿಯ ಹೋರಾಟ ಏನಿದೆ ಅದು ರಾಜಕೀಯ ಪ್ರೇರಿತ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಅದಕ್ಕೆ ಇವತ್ತು ಜನಾರ್ದನ ಪೂಜಾರಿ ಅವರು ಮಂಗಳೂರಿನಲ್ಲಿ ರಿಯಾಕ್ಷನ್ ಅನ್ನ ಕೊಟ್ಟರು. ಜನಾರ್ದನ ಪೂಜಾರಿ ಅವರು ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತಾ ಇದೆ. ನಿನ್ನೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವಾಗ ಹೇಳಿ, ನಾನು ಬೆಳೆಸಿದವರೇ ಅವರೇ ತಿರುಗಿ ಬಿದ್ದಿದ್ದಾರೆ. ಅದರ ನಂತರ ರಾತ್ರಿ ನಾನು ಟಿವಿ ನೋಡಿದಾಗ ಅಲ್ಲಿಂದ ಅವರು ಬಹುಶಃ ಬ್ಯಾಂಗ್ಳೂರಿಗೆ ಬಂದು ಬಹುಶಃ ಅವರ ಮನೆಯಲ್ಲಿ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು. ಯಾಕಂತ ಹೇಳಿದರೆ ಎರಡು ಕಡೆಯಲ್ಲಿ ದೇವರ ಫೋಟೋಗಳು ಕೂಡ ಫೋಟೋಗಳ ಮೂರ್ತಿ ಇದೆ. ನೀವು ಆಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ನನಗೆ ಕಾರ್ಕಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಯ ಕೇಸ್ಗಳನ್ನು ನೀವೇನು ಇಂದಿರಾ ಗಾಂಧಿಗೆ ನಾನು ಹೇಳಿದ್ದರಿಂದ ನಾನು ಒಂದು ಅರ್ಥ ಖಾತೆ ಮಂತ್ರಿಯನ್ನಾಗಿ ಮಾಡಿದ್ದ. ಉತ್ತರ ಕನ್ನಡ ಅಥವಾ ಇಂದಿರಾ ಗಾಂಧಿ ಮಾಡಿದ್ದ. ನಾನಿವತ್ತು ಮಾಡಿದ್ದೇನೆ ಅಂತ ಹೇಳಿದ್ರೆ ದುರಂಕಾರದ ಮಾತು. ನಾನು ಮಾಡಿದ್ದು ಇಂದಿರಾ ಗಾಂಧಿ. ಬಂಗಾಳದವರಿಗೆ ರೇಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಅದೇ ರೀತಿಯಲ್ಲಿ ಅವರಿಗೆ ಅಗ್ರಿಕಲ್ಚರ್ ನದಿಯಾ, ಇದು ಯಮುನಾ ನದಿಯಾ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಜನರು ಯಾರವರಿಗೆ ನೀರು ಕೊಡಬಾರ್ದಂತ ಯಾರು ಕೂಡ ಹೇಳೋದಿಲ್ಲ. ಅದು ಎಲ್ಲಿಂದ ನೀರು ಕೊಡಬೇಕಂತ ನಿಮಗೆ ಗೊತ್ತಿರಬೇಕಿತ್ತು. ಕಾವೇರಿಯಿಂದ ನೋಡಿ ಮೇಲ್ಕೆದಾಟ ಈ ಯೋಜನೆ ಅದರ ಅನುಷ್ಠಾನ ಮಾಡಿ ಅಲ್ಲಿಗೆ ಕಳಿಸಿ, ಹಾಲಿನಿಂದ ಕಳಿಸಿ, ಹೇಮಾವತಿಯಿಂದ ಕಳಿಸಿ, ಇಲ್ಲಿಂದ ಎಷ್ಟು ದೂರದಿಂದ ಕಳಿಸೋ ಬದಲು ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಫೈಟ್ ಆಗಲಿಕ್ಕೆ ಆಗುದಿಲ್ವಾ? ನಿಮ್ಗೆ ಯಾರಿಗೆ ಆಗುದಿಲ್ವಾ? ಎಸ್, ಇದು ಜನಾರ್ದನ ಪೂಜಾರಿ ಅವರು ಇವತ್ತು ಮಾತನಾಡಿರುವಂತದ್ದು. ಒಂದು ಕಡೆಯಲ್ಲಿ ತಮ್ಮ ರಾಜಕೀಯ ಜೀವನ ಮೇಲೆ ಬರೋದಕ್ಕೆ ಅಥವಾ ರಾಜಕೀಯವಾಗಿ ತಾವು ಬೆಳೆಯೋದಕ್ಕೆ ನಾನು ಪರೋಕ್ಷವಾಗಿ ಕಾರಣವಾಗಿದ್ದೆ ಅನ್ನೋ ರೀತಿಯಲ್ಲಿ ಜನಾರ್ದನ ಪೂಜಾರಿ ಅವರು ವೀರಪ್ಪ ಮೊಯ್ಲಿ ಅವರ ವಿರುದ್ಧ ಮಾತನಾಡಿದ್ರು. ಜೊತೆಗೆ ನೇತ್ರಾವತಿ ನದಿ ತಿರುವು ಯೋಜನೆ ಅಥವಾ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಹೊರಟಿದಿರಲ್ವಾ, ನಿಮಗೆ ಚೂರಾದ್ರೂ ಕಾಮನ್ ಸೆನ್ಸ್ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ನೀವು ಒಂದು ಚಿಕ್ಕ ನದಿಯನ್ನ ತಿರುಗಿಸುವ ಬದಲು ಮೇಕೆದಾಟಿನ ಮುಖಾಂತರ ನೀರನ್ನ ಕೊಡಿ ಅಥವಾ ಹಾರಂಗಿ ಜಲಾಶಯದಿಂದ ನೀರನ್ನ ಕೊಡಿ ಅಂತ ಪ್ರಶ್ನೆಯನ್ನ ಜನಾರ್ದನ ಪೂಜಾರಿ ಅವರು ಮಾಡಿರುವಂತದ್ದು. ಸೊ ಇಲ್ಲಿ ಪ್ರಶ್ನೆಗಳಿರುವಂತದ್ದು, ನೇತ್ರಾವತಿಗೋಸ್ಕರ ಇಬ್ಬರು ರಾಜಕೀಯವಾಗಿ ಬಡಿದಾಡಿಕೊಳ್ತಾ ಇದ್ದಾರೆ. ಯಾರು ಹೇಳ್ತಾ ಇರುವಂತದ್ದು ಸತ್ಯ ಇದೆ, ಯಾರು ಹೇಳ್ತಾ ಇರುವಂತದ್ದು ತಪ್ಪಿದೆ, ಜಿಲ್ಲೆಯ ಜನ ಏನು ಮಾತಾಡಿಕೊಳ್ತಾ ಇದ್ದಾರೆ, ಎಲ್ಲ ವಿಚಾರಗಳು ಚರ್ಚೆ ಆಗಬೇಕು ಅಂತ ನಾವು ಬಯಸಿದ್ದೇವೆ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಮೊಯ್ಲಿ ಅಥವಾ ಜನಾರ್ದನ ಪೂಜಾರಿ ಅವರ ರಾಜಕೀಯ ಜೀವನ ಜೊತೆಗೆ ಈಗ ನೇತ್ರಾವತಿಗಾಗಿ ಇವರಿಬ್ಬರು ಕಿತ್ತಾಡಿಕೊಳ್ತಾ ಇರೋದರ ಬಗ್ಗೆ ಮಾತಾಡೋದಕ್ಕೆ
ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಏನ್ ಅನ್ಸುತ್ತೆ ಈ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ? ಒಂದು ಕಡೆಯಲ್ಲಿ ನೇತ್ರಾವತಿಗೋಸ್ಕರ ಜನ ಒದ್ದಾಡ್ತಾ ಇದ್ದಾರೆ, ಜನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಒಳಗೆ ಕಿತ್ತಾಡ್ಕೊಳ್ತಾ ಇದ್ದಾರೆ ಇಬ್ಬರು ನಾಯಕರು. ಏನ್ ಅನ್ಸುತ್ತೆ? ಅಧಿಕಾರ ಇದ್ದಾಗ ಒಂದು ರೀತಿ, ಅಧಿಕಾರ ಇಲ್ಲದಾಗ ಒಂದು ರೀತಿ, ಅದು ನಮಗೆ ಸಹಜವಾಗಿ ಕಾಣ್ತಾ ಇದೆ. ಇಬ್ಬರು ರಾಜಕಾರಣಿಗಳು ಅವರ ಹತ್ರ ಒಂದು ಸಮಾನ ಅಂಶಗಳಿದೆ, ಮತ್ತೆ ಸಮಾನ ವೈರುಧ್ಯ ಅಂಶಗಳಿದೆ. ಒಂದು ಕಾಲದಲ್ಲಿ ಕೋಟಿ ಚೆನ್ನಯರಾಗೆ ಒಂದು ಮೆರೆದಾಡಿದಂತ ಈ ಜನಾರ್ದನ ಪೂಜಾರಿ ಮತ್ತು ವೀರಪ್ಪ ಮೊಯ್ಲಿ ಅವರು ಒಂದು ಪ್ರಬಲ ಹಿಂದುಳಿದ ವರ್ಗದ ಪ್ರಬಲ ನಾಯಕರು. ಇಬ್ಬರು ಸರಿಸುಮಾರು ಒಂದೇ ಹಂತದಲ್ಲಿ ರಾಜಕೀಯವನ್ನ ಪ್ರವೇಶ ಮಾಡಿದ್ರು. ಇವರು ನಮ್ಮ ಜನಾರ್ದನ ಪೂಜಾರಿ ಅವರು ಹೇಳ್ತಾರೆ, ನಾನು ಸೀನಿಯರ್ ವಕೀಲಿಕೆಯಲ್ಲಿ ಇರ್ಬೋದು, ಸೀನಿಯರ್ ವಯಸ್ಸಿನಲ್ಲಿ ವಕೀಲಿಕೆಯಲ್ಲಿ ಸೀನಿಯರ್, ಅದೇ ಸಮಕಾಲೀನರು, ಪರಸ್ಪರ ಒಂದು ಗೌರವ ಭಾವ ಇರುವಂತಹ, ಒಂದು ಸ್ನೇಹ ಭಾವ ಹೊಂದಿರುವಂತಹ ಒಂದು ವ್ಯಕ್ತಿತ್ವ ಇಬ್ಬರದ್ದು. ಇಬ್ಬರು ಕೂಡ ಹಿಂದುಳಿದ ನಾಯಕರು. ಆವಾಗ ಏನು ಭೂ ಸುಧಾರಣಾ ಪದ್ಧತಿಯಲ್ಲಿ ಇಬ್ಬರು ಮೇಲೆ ಚಿಮ್ಮಿ ಬಂದಂತಹ ನಾಯಕರು. ಒಂದು ಕಡೆ ಈ ವಕೀಲ ವೃತ್ತಿ ಮಾಡುವಾಗ ನಮ್ಮ ಜನಾರ್ದನ ಪೂಜಾರರು ಇಲ್ಲೆಲ್ಲ ಈ ಭೂ ಸುಧಾರಣಾ ಕಾಯ್ದೆಯಲ್ಲಿ ಉಳುವವನೇ ಹೊಲದೊಡೆ ಎಂಬ ಅಂತ ಆ ಸಂದರ್ಭದಲ್ಲಿ ಈ ಹೊಲದೊಡೆ ಆದವರಿಗೆ ಅದು ಹೇಗೆ ಕನ್ವರ್ಷನ್ ಮಾಡೋದು ಅಥವಾ ಅವರ ಹೆಸರಿಗೆ ಮಾಡೋದು ಏನು ಅಂತ ಗೊತ್ತಿರಲಿಲ್ಲ. ಆಗ ಉಚಿತವಾಗಿ ಒಂದು ಅವರಿಗೆಲ್ಲ ಏನು ಹೆಲ್ಪ್ ಮಾಡಿದಂಥ, ಅವರಿಗೆ ಉಚಿತ ಕಾನೂನು ನೆರವು ನೀಡಿದಂಥ, ಇದೇ ಸಂದರ್ಭದಲ್ಲಿ ಆ ಕಾರ್ಕಳದಲ್ಲಿ ಬಂದಂತಹ ಪ್ರಕರಣಗಳಿಗೆಲ್ಲ ಈ ವೀರಪ್ಪ ಮೊಯ್ಲಿ ಅವರಿಗೂ ಕೂಡ ಈ ಕೇಸ್ಗಳನ್ನ ಕೊಟ್ಟವರು. ಸೊ ಆ ಮೂಲಕ ಅವರ ಒಂದು ಸ್ನೇಹ, ಅವರ ಇಬ್ಬರ ನಡುವೆ ಒಂದು ಸ್ನೇಹ ಸಂಬಂಧಗಳು ಬಂತು. ಇದೇ ಇಂತಹ ಸಂದರ್ಭದಲ್ಲಿ ಒಂದು ಒಳ್ಳೆ ಗೌರವಯುತವಾಗಿ ಇದ್ದವರು. ಆದರೆ ಏನು ಹೇಳ್ತಾರೆ, ಕಾಲ ನೇತ್ರಾವತಿಯಲ್ಲಿ ಬಹಳ ನೀರು ಹರಿದಿದೆ. ಇವರೊಬ್ಬರ ಸ್ನೇಹದಲ್ಲೂ ಬಹಳ ಏಳು ಬೀಳುಗಳು ಆಗಿದೆ. ಮಳೆಗಾಲದಲ್ಲಿ ಹೇಗೆ ಸೊಕ್ಕಿ ಹರಿದಂತೆ ನೇತ್ರಾವತಿ, ಬೇಸಿಗೆಯಲ್ಲಿ ಏನು ಬಡವಾದಂತೆ ಇವರ ಸ್ನೇಹವು ಬಡವಾಗಿದೆ. ಈಗ ಮತ್ತಷ್ಟು ನೇತ್ರಾವತಿ ತಿರುಗ್ತಾ ಇದೆ ಅಲ್ಲ, ಅದೇ ರೀತಿ ಇವರ ಸ್ನೇಹ ಪೂರ್ತಿ ತಿರುಗಿ ಒಂದು ವಿರೋಧಿ, ಏನು ಪರಸ್ಪರ ವಿರೋಧಿ. ಮೊನ್ನೆವರೆಗೂ ಹೆಸರು ಹೇಳ್ತಾ ಇತ್ತ ಮೊಯ್ಲಿ ಅವ್ರದ್ದು ಹೆಸರು. ಈಗ ಎಷ್ಟುವರೆಗೆ ಸಿಟ್ಟು ಬಂದಿದೆ ಅಂತ ಹೇಳಿದ್ರೆ ಪೂಜಾರಿ ಅವರಿಗೆ, ಮೊಯ್ಲಿಯವರೇ ಅಂತ ಹೇಳಿ ನೇರವಾಗಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಈಗ ಒಂದು ಮುಖಾಮುಖಿ ಪರಸ್ಪರ ಯುದ್ಧದ ಪರಿಸ್ಥಿತಿಗೆ ಬಂದಿದೆ. ನಾನು ಬಹಳಷ್ಟು ನನ್ನ ಪತ್ರಿಕೋದ್ಯಮದ ಇದರಲ್ಲಿ ನಾನು ನೋಡುವಾಗ, ಯಾವಾಗ ಮೊಯ್ಲಿ ಮೇಲೆ ಹೋಗ್ತಾರಾ ಆವಾಗ ಪೂಜಾರಿ ಯಾವಾಗಲೂ ಕೆಳಗಿಳಿತಾರೆ, ಯಾವಾಗಲೂ ಪೂಜಾರಿ ಮೇಲೆ ಹೋಗ್ತಾರ ಆವಾಗ ಮೊಯ್ಲಿ ಕೆಳಗಿಳಿತಾರೆ. ಆದ್ರೆ ಮೊಯ್ಲಿ ಯಾವಾಗ ಮೇಲೆ ಹೋಗಿದಾರ ಆಗ ಪೂಜಾರಿಯನ್ನ ಆದಷ್ಟು ಕೆಳಗೆ ದುಡಿದ್ದಾರೆ. ಯಾವಾಗ ಪೂಜಾರಿ ತಾನು ಮೇಲೆ ಇದ್ದಾರ ಆಗ ಮೊಯ್ಲಿಯವರಿಗೆ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ, ಸ್ವಂತ KPCC ಅಧ್ಯಕ್ಷರಾಗಿರುವಾಗ ಮಂಗಳೂರಿನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅಥವಾ ಅದಕ್ಕಿಂತ ಮುಂಚೆ ತಾನು ಸ್ಪರ್ಧಿಸಬಹುದಿತ್ತು, ಆದರೂ ಕೂಡ ಮಂಗಳೂರಿನಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಅವರು ಅಂದ್ರೆ ಇಬ್ಬರು ಸಮಾನತೆ ಇದೆ, ಅಂದ್ರೆ ಇಬ್ಬರು ಸತ್ಯವನ್ನ ಚೆನ್ನಾಗಿ ಆಟ ಆಡಿಸ್ತಾರೆ. ಈಗ ಮೊಯ್ಲಿ ಅವರು ಸತ್ಯದ ಮೇಲೆ ಮಾತಾಡೋದಾದ್ರೆ ಅವರು ಅಪ್ರಿಯಂ ಸತ್ಯಂ ನ ಬ್ರೂಯಾತ್, ಹಾಗಾಗಿ ಸುಳ್ಳು ಹೇಳ್ತಾರೆ. ತನಗೆ ಪ್ರಿಯ ಆಗುವ ಸತ್ಯ ಅಂದ್ರೆ ತನಗೆ ಪ್ರಿಯ ಆಗುವ ಸುಳ್ಳನ್ನು ಅವರು ಹೇಳ್ತಾರೆ, ಅಂದ್ರೆ ತನಗೆ ಲಾಭ ಆಗುವಂಥದ್ದಿದ್ರೆ. ಬಟ್ ಈ ಜನ ಮುಖಕ್ಕೆ ಹೊಡೆದ ಪೂಜಾರಿಯವರು, ಗೌರವಾಂತ ಪೂಜಾರಿಯವರು ಹೇಳುವಾಗ ಅವರು ಸತ್ಯವನ್ನು ತಲೆಗೆ ಹೊಡೆದಂತ ಹೇಳ್ತಾರೆ. ಅವ್ರು ಹೇಳಿದ ಅರ್ಧ ಸತ್ಯ ಹೇಳಿ ನಾನು ಅರ್ಧ ಸತ್ತೋಗಿದ್ದೇನೆ, ಪೂರ್ಣ ಸತ್ಯ ಹೇಳಿ ನಾನು ಅರ್ಧ ಸತ್ತೋಗಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಇವರಿಗೆ ಈ ಸುಳ್ಳನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಚೆನ್ನಾಗಿ ಗೊತ್ತಿದೆ. ಯಾರಿಗೆ? ಮೊಯ್ಲಿ ಅವರಿಗೆ. ಅವರ ಸುಳ್ಳುಗಳ ಬಗ್ಗೆ ಬಹಳ ಅಂದ್ರೆ ಇದೆ. ಆದ್ರೆ ಬಟ್ ಅವ್ರು ಏನ್ ಮಾಡಿದ್ದಾರೆ ಹೇಳಿದ್ರೆ, ಸುಳ್ಳು ಹೇಳಿದ್ರೆ ಯಾರಿಗೋ ಹೊಡೆದು ಇದು ಬಡ್ದು ಆ ತರ ಸುಳ್ಳಲ್ಲ, ರಾಜಕೀಯದ ಸುಳ್ಳುಗಳು. ಅದನ್ನ ಸುಳ್ಳು ಮ್ಯಾನೇಜ್ಮೆಂಟ್ ಮಾಡಿ ಮೇಲೆ ಬರುವಂತ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅವ್ರಿಗೆ ಸಿದ್ಧಿಸಿದೆ. ಇವರು ಸತ್ಯ ಹೇಳಿ, ಇವರು ಪ್ರಾಮಾಣಿಕ ಆದ್ರೂ ಕೂಡ ಸತ್ಯ ಹೇಳಿ ಅವ್ರು ಮ್ಯಾನೇಜ್ಮೆಂಟ್ ಮಾಡದೆ ನಾಲಿಗೆ ಹೇಳ್ತಾರಲ್ಲ, ನಾಲಿಗೆ ದೋಷ ಅಂತ ಹೇಳ್ತಾರಲ್ಲ, ಅದರಲ್ಲಿ ಅವರು ಹಿಂದೆ ಬಿದ್ದಿದ್ದಾರೆ. ಈಗ ಸರ್, ಒಂದ್ ನಿಮಿಷ, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಸರ್, ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ವಾಮನ ಅಂತ ಸರ್, ಮೂಡಶೆಟ್ಟಿಯಿಂದ. ಮಾತಾಡಿ ಸರ್, ಏನ್ ಹೇಳ್ತೀರಿ? ನೇತ್ರಾವತಿಯ ಕಾರಣಕ್ಕಾಗಿ ಕರಾವಳಿಯ ಇಬ್ಬರು ಕಾಂಗ್ರೆಸ್ ನಾಯಕರು ಕಿತ್ತಾಡ್ಕೊಳ್ತಾ ಇದ್ದಾರೆ, ಏನ್ ಅನ್ಸುತ್ತೆ ನಿಮಗೆ? ಸರ್, ನಾನೇ ಏನು ಒಂದೆರಡು ವಿಚಾರ ಮಾತಾಡ್ಲಿಕ್ಕೆ ಬಿಡಿ ಸರ್. ಇದರಲ್ಲಿ ಮೊಯ್ಲಿಯನ್ನು ನಂಬ್ಲಿಕ್ಕೆ ಆಗಲ್ಲ, ಜನಾರ್ದನ ಪೂಜಾರಿಯನ್ನು ನಂಬ್ಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ ಸರ್, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 62 ವರ್ಷ ಆಯ್ತಲ್ಲ ಸರ್. ಅದರಲ್ಲಿ ಸೆಂಟ್ರಲ್ ಅಲ್ಲಿ ಎಷ್ಟು ಗವರ್ಮೆಂಟ್ ಬಂತು, ಸ್ಟೇಟ್ ಅಲ್ಲಿ ಎಷ್ಟು ಗವರ್ಮೆಂಟ್ ಬಂತು ಗೊತ್ತಿದೆ ನಮಗೆ. ಆ ಎರಡು ಗವರ್ಮೆಂಟ್ ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ಅಲ್ಲಿ ಬಜೆಟ್ ಮಾಡ್ತಾರೆ. ಬಜೆಟ್ ಮಾಡಿ ನೀರಾವರಿಗೆ ಇಷ್ಟು, ಸಾರಿಗೆಗೆ ಇಷ್ಟು, ಈ ತರ ಅಲ್ಲ.
ಅವತ್ತಿನ ಇವತ್ತಿನ ಮಾಡಿದ ಲಕ್ಷ ಕಟ್ಲೆ ಕೋಟಿ ಹಣ ಎಲ್ಲಿ ಹೋಗಿದೆ ಸರ್? ಅದನ್ನು ಸರಿ ನ್ಯಾಯವಾಗಿ ಉಪಯೋಗ ಮಾಡ್ತಿದ್ರೆ ನಮಗೆ ಈ ಕಚ್ಚಾಡುವ ಸ್ಥಿತಿ ಬರ್ತಿರ್ತಾವ. ಈ ರಾಜಕೀಯದವರ ಕೊಳ್ಳೆ ಹೊಡೆದು ಎಲ್ಲೆಲ್ಲಿ ಅವ್ರಿಗೆ ಎಲ್ಲಿ ಹಣ ಇಟ್ಟಿದೆ ಅಂತ ಗೊತ್ತಿಲ್ಲ, ಆ ತರ ಮಾಡಿದ್ದಾರೆ. ಈಗ ಪೂಜಾರಿ ಇವರು ಹೀಗೆ ಮಾತಾಡ್ತಾರೆ, ನಾಳೆ ಸೋನಿಯಾ ಗಾಂಧಿ ಇಲ್ಲಾದ್ರೆ ರಾಹುಲ್ ಗಾಂಧಿ ಜನಾರ್ದನ ಪೂಜಾರಿ ಹತ್ರ ಬಂದ್ರೆ ಮಹಿಳೆ ಮತ್ತೆ ಜನಾರ್ದನ ಪೂಜಾರಿ ಒಂದೇ. ಅಲ್ಲ ಸರ್, ನಾವು ಇಲ್ಲಿ ನೇತ್ರಾವತಿಗಾಗಿ ಇವರಿಬ್ರು ಕಿತ್ತಾಡ್ಕೊಳ್ತಾ ಇದ್ದಾರೆ. ಯಾರ ಕಡೆಯಲ್ಲಿ ಸತ್ಯ ಕಾಣಿಸ್ತಾ ಇದೆ ನಿಮಗೆ? ಇಲ್ಲ, ಇಬ್ಬರ ಕಡೆಯಲ್ಲಿ ಕಾಣ್ತಾ ಇಲ್ಲ ಸರ್. ನಾವು ಪಬ್ಲಿಕ್ ಆಗಿ ಪ್ರತಿಭಟನೆ ಮಾಡ್ಬೇಕು, ರಾಜಕೀಯದವರ ದೂರ ಇಡ್ಬೇಕು. ಯಾವುದೇ ಪಾರ್ಟಿ ಆಗಿದ್ದ, ಬಿಜೆಪಿ ಆಗಲಿ ದಳ ಆಗ್ಲಿ ಕಾಂಗ್ರೆಸ್ ಆಗಲಿ, ಈ ರಾಜಕೀಯದವರ ನಂಬಿಕೆ ಸಾಧ್ಯ ಇಲ್ಲ. ದುಡ್ಡುಗೆ ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ ಅವರು. ಎಸ್ ಎಸ್ ಸರ್, ಧನ್ಯವಾದಗಳು ಸರ್. ಅದೇ ಒಂದು ಕಡೆಯಲ್ಲಿ ಇವತ್ತಿನ ಬೆಳವಣಿಗೆ, ಈ ಹಿಂದೆ ಕೂಡ ಅವರಿಬ್ರು ಕಿತ್ತಾಡಿಕೊಂಡಂತ ಉದಾಹರಣೆ ಇದೆ, ಅದನ್ನೊಮ್ಮೆ ರೀಕಾಲ್ ಮಾಡಬಹುದಾ? ಅಂದ್ರೆ ನೇತ್ರಾವತಿ ವಿಷಯ ಬಗ್ಗೆ ಹೇಳುವುದಾದ್ರೆ, ಜನಾರ್ದನ ಪೂಜಾರಿ ಹಿಂದೆಯೂ ನೇತ್ರಾವತಿ ನದಿ ತಿರುವು ಯೋಜನೆ ವಿರೋಧಿಸಿದ್ದಾರೆ. ಆದ್ರೆ ಯಾವಾಗ ಎತ್ತಿನ ಹೊಳೆಯಾಗಿ ಅದು ಪರಿವರ್ತನೆ ಆಯಿತು, ಆವಾಗ ನಾನು ಅದನ್ನು ಅಧ್ಯಯನ ಮಾಡಲಿಕ್ಕೆ ಟೈಮ್ ಬೇಕು, ಸಮಯ ಬೇಕು ಅಂತ ಹೇಳಿದೆ. ಹಾಗಾಗಿ ಈ ನಿಲುವಿನ ಪ್ರಶ್ನೆ ಮಾಡುವಾಗ ಜನಾರ್ದನ ಪೂಜಾರಿ ಅವರ ನಿಲುವು ದೃಢ ನಿಲುವು. ಅವರು ಯಾವಾಗಲೂ ಕಾಂಗ್ರೆಸ್ನ ಹೈಕಮಾಂಡಿನ ಒಳಗೆ ಇದ್ದುಕೊಂಡು ಅವರು ಹೇಳಿಕೆಗಳನ್ನು ಕೊಡುವವರು. ಹಾಗಾಗಿ ಆ ಎತ್ತಿನ ಹೊಳೆ ನದಿ ತಿರುವು ಯೋಜನೆಯ ಬಗ್ಗೆ ಅವರು ಏನು ಆರಂಭದಲ್ಲಿ ನಿಲುವು ತಗೊಳ್ಳಿಕ್ಕಾಗಲಿಲ್ಲ. ಬಳಿಕ ಅವರು ಇಲ್ಲಿಯ ಸ್ಥಳೀಯ ಏನು ಬೇಡಿಕೆ ಅನುಗುಣವಾಗಿ ತಗೊಂಡಿದ್ದಾರೆ. ಆದರೆ ವೀರಪ್ಪ ಮೊಯ್ಲಿ ಅವರು ಹಿಂದಿಂದಲೂ ಕೂಡ ಏನು ಎತ್ತಿನ ಹೊಳೆ ಇರಲಿ, ನೇತ್ರಾವತಿ ಇರಲಿ, ಮಂಗಳೂರಿನ ಜನರು 2 ಸಾರಿ ನೀರು ಕುಡಿಸಿದ್ದಾರೆ ಅವರಿಗೆ. 2 ಸಾರಿ ಚುನಾವಣೆಯಲ್ಲಿ ಸೋತು, ಚಿಕ್ಕಮಗಳೂರಿನಲ್ಲಿ ಸೋತರು. ಕೊನೆಗೆ ಚಿಕ್ಕಬಳ್ಳಾಪುರದಲ್ಲಿ ಅವರು ರಾಜಕೀಯ ಜೀವನ ಮುಗಿದೇ ಹೋಯ್ತು, ಅಲ್ಲಿ ಪುನರ್ಜನ್ಮ ಕೊಟ್ಟಿದ್ದಾರೆ. ಹಾಗಾಗಿ ಇವರು ನಮ್ಗೆ ನೀರು ಕುಡಿಸಿದಾರಲ್ಲ, ಇವರಿಗೆ ನೀರು ಕುಡಿಸ್ತೇನೆ, ನೀರಿಲ್ಲದಾಗೆ ಮಾಡ್ತೇನೆ ಅಲ್ಲ, ಇದು ಜೋಕಿಗೆ ಹೇಳುದು, ಅಂದ್ರೆ ಸೀರಿಯಸ್ ಆಗಿಲ್ಲ. ಬಟ್ ಅವ್ರು ಆ ರೀತಿ ನಾವು ಭಾವಿಸುವಂತೆ ಆಗಿದೆ. ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಮಾನವೀಯತೆಯ ನೆಲೆಯಲ್ಲಿ ಫ್ಲೋರೈಡ್ ಯುಕ್ತ ನೀರು ಕುಡಿತಾರೆ ಅಂತ ಹೇಳ್ತಾರೆ ಕೂಡ. ಆದ್ರೂ ಕೂಡ ಅವರ ಉದ್ದೇಶ ಏನು ಹೇಳಿದ್ರೆ ಅಲ್ಲಿಯ ಸಣ್ಣ ರಾಜಕಾರಣವನ್ನು ಬೇಯಿಸ್ಕೊಡೋದು. ಯಾಕಂದ್ರೆ ಇದು ಆಗುದಿಲ್ಲ ಅವ್ರಿಗೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಯೋಜನೆ ಫಲಪ್ರದ ಆಗದಿದ್ರೆ ಆಗ ನೋಡೋಣ, ನೀರು ಬರದಿದ್ರೆ ಒಳ್ಳೇದಾಯ್ತಲ್ವಾ ಅಂತ ಹೇಳ್ತಾರೆ ಅವರು, ಮೊಯ್ಲಿ ಅವರು. ಹೌದು, ಅಂದ್ರೆ ಒಳ್ಳೇದಾಯ್ತು ಅಂದ್ರೆ ಅಂತಹ ಏನು ಅವರು ನಿಮಿಷಕ್ಕೊಂದು ಮಾತಾಡುವವರು ಅಂತ ಪೂಜಾರಿ ಹೇಳಿದ್ರು. ಹಾಗೆ ನನಗೆ ಒಮ್ಮೊಮ್ಮೆ ಅನಿಸ್ತದೆ ಇವರು ಎಷ್ಟು ಬೇಗ ಚೇಂಜ್ ಆಗ್ತಾರೆ ಅನಿಸ್ತದೆ. ಎಸ್ ಸರ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಕೆ ಶಂಕರ್ ಪೂಜಾರಿ ಅಂತ ಉದ್ಯಾನ ಗುಡ್ಡಂಗಡಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಮಾತಾಡಿ. ಬಹುಶಃ ಗಮನಿಸ್ತಾ ಇದ್ದೀರಿ ಬೆಳವಣಿಗೆಗಳನ್ನ, ಮೊಯ್ಲಿ ಅವರು ಮತ್ತು ಪೂಜಾರಿ ಅವರು ಕಿತ್ತಾಡ್ಕೊಳ್ತಾ ಇದ್ದಾರೆ. ಇಲ್ಲ ನೋಡಿ, ಇದು ಮೊಯ್ಲಿ ಅವರು ಅವರ ಸ್ವಯಂ ಪ್ರತಿಷ್ಠೆಗೋಸ್ಕರ ಇದು ಮಾಡಿದಂತಹದ್ದು. ಜನಾರ್ದನ ಪೂಜಾರಿ ಅವರು ಹೇಳುವುದು ಅವರು ರಾಜಕೀಯವಾಗಿಲ್ಲ, ಇದು ನಿಜವಾಗಿ ಜನರಿಗೋಸ್ಕರ ಮಾಡುವಂತ ಜನಾರ್ದನ ಪೂಜೆ ಅವರ ಹೇಳಿಕೆ ಉಂಟಲ್ಲ, ಅದು ನೋಡಿ. ಇನ್ನು ಈಗ ಜನಾರ್ದನ ಪೂಜಾರಿ ಅಥವಾ ವೀರಪ್ಪ ಮೊಯ್ಲಿ ಯಾರೂ ಶಾಶ್ವತ ಅಲ್ಲ. ಮುಂದಿನ ಜನಾಂಗಕ್ಕೆ ಅವರು ಮಾಡಿದ್ದು ನಿಜವಾದ. ವೀರಪ್ಪ ಮೊಯ್ಲಿ ಅವರು ಕೇವಲ ರಾಜಕೀಯ ಸ್ವಾರ್ಥ. ಅದು ಅವರು ಇವತ್ತು ಬಳ್ಳಾರಿಯಲ್ಲೇ ಅಥವಾ ಎಲ್ಲೇ ಹೋಗಿ ಗೆಲ್ಬೇಕಂತೇಳಿ ಜನಾರ್ದನ ಪೂಜಾರಿಯನ್ನು ತುಳಿದು ಗೆಲ್ಬೇಕಂತೇಳಿ ಮಾಡಿದಂತ ಒಂದು ಇದು ಬಿಟ್ರೆ ಅದರಲ್ಲಿ ಏನು ಸ್ವಾರ್ಥ ಇಲ್ಲ. ಇದು ನಮ್ಮ ಸೌತ್ ಕೇಂದ್ರದ ಜನರನ್ನು ಇವರಿಗೆ ಉಂಟಲ್ಲ, ಇವರು ದುಡ್ಡು ಮಾಡಿದ್ದಾರೆ. ಯಾರು ವೀರಪ್ಪ ಮೊಯ್ಲಿ ಅವರು ದುಡ್ಡು ಮಾಡಿದ್ದಾರೆ. ಅವರು ಅಮೆರಿಕಕ್ಕೆ ಹೋಗಿ ಬದುಕಬಹುದು. ಜನಾರ್ದನ ಪೂಜಾರಿಯವರು ಯಾರ ಹತ್ರ 1 ರೂಪಾಯಿ ತಕೊಂಡವರಲ್ಲ, ಅವರು ಈ ಜನರಲ್ಲಿ ಬದುಕಬೇಕಂತ ಇದ್ದವರು. ಅದು ವೀರಪ್ಪ ಮೊಯ್ಲಿ ಅವರದ್ದು. ಇದು ವೀರಪ್ಪ ಮೊಯ್ಲಿ ಅವರು ಮತ್ತು ಅವರು ನೇರ ಅವರಿಗೆ ಕಮಿಷನ್ ಸಿಗ್ತದೆ, ಅದಕ್ಕೋಸ್ಕರ ಮಾಡಿದ್ದು. ಯಾಕೆ ಹೇಳಿದ್ರೆ ಇದ್ರಲ್ಲಿ ಏನು ಬೆನಿಫಿಟ್ ಉಂಟಂತೇಳಿ ಅವರಿಗೆ ಮಾತ್ರ ಗೊತ್ತು. ಎಸ್ ಸರ್, ಧನ್ಯವಾದಗಳು ಸರ್. ಅದೇ ಒಂದು ನೇತ್ರಾವತಿಗಾಗಿ ಕಿತ್ತಾಡಿಕೊಳ್ತಾ ಇರುವಂತದ್ದು ಒಂದು ಈಗ ನಡೀತಾ ಇರುವಂತ ಬೆಳವಣಿಗೆ. ಈ ಹಿಂದೆ ತಮ್ಮ ರಾಜಕೀಯಕ್ಕೋಸ್ಕರವೂ ಈ ಮದಗಜಗಳು ಕಿತ್ತಾಡಿಕೊಂಡಂತ ಉದಾಹರಣೆ ಇದೆ. ಅಂದ್ರೆ ನನ್ನನ್ನ ಸೋಲಿಸಿದ್ದು ಮೊಯ್ಲಿ ಅಂತ ಹೇಳಿದ್ದು, ಮೊಯ್ಲಿಯನ್ನ ಸೋಲಿಸಿದ್ದು ಜನಾರ್ದನ ಪೂಜಾರಿ ಅಂತ ಹೇಳಿದ್ದು. ಹೇಗಿತ್ತು ಅಂತ ಹೇಳಿದ್ರೆ ಆರಂಭದಲ್ಲಿ ಏನು ಬಹಳ ಚೆನ್ನಾಗಿತ್ತು. ಏಕೆ ಹೇಳಿದ್ರೆ ಇಬ್ರು ಹಿಂದುಳಿದ ವರ್ಗದ ನಾಯಕರು ನಾನು ಹೇಳಿದಾಗೆ ಇತ್ತು. ಆವಾಗ ದೇವರಾಜ ಅರಸರವರು ಏನು ಇಲ್ಲಿ ಬಿಲ್ಲವ ವರ್ಗದ ಮುಖಂಡರಿಗೆ ಏನು ಒಂದು ಟಿಕೆಟ್ ಕೊಡಬೇಕು ಅಂತ ಮುಲ್ಕಿಯ ಬಿಲ್ಲವ ಏಕೀಕರಣ ಸಮಿತಿ ಏನೋ ಅದೇ ಏನೋ ಸಂಘ ಆಗ ಸಭೆ ಮಾಡಿದಾಗ ಬಿಲ್ಲವರಿಗೆ ಕೊಡಬೇಕು ಅಂತ ಆಯಿತು. ದೇವರಾಜ ಅರಸು ಬಂದು ಆಯಿತು ಕೊಡ್ತೇನೆ ಅಂತ ಹೇಳಿದರು. ಆಮೇಲೆ ಹುಡುಕಾಡುವಾಗ ಈಗ ಮೊಯ್ಲಿಯವರಿಗೆ ಕೇಸ್ ಕೊಟ್ಟದ್ದು ನೆನಪಿತ್ತಲ್ಲ, ಆ ಸ್ನೇಹ ಕೂಡಲೇ ನೆನಪಾಯ್ತು. ಆ ಜನಾರ್ದನ ಪೂಜಾರಿ ಆಗ್ಬೋದು ಅಷ್ಟೇ, ಅಂದ್ರೆ ಆಗ್ಬೋದು ಅಂತ ನನ್ನ ಈಗ ನನಗೆ ಏನಾದ್ರು ಕೇಳಿದ್ರೆ ರಕ್ಷತಾ ಆಗ್ಬೋದು ಅಂತ ನಾವು ಹೇಳ್ತಾ ಬಿಲ್ಲವರಿಗೆ ಕೊಡಬೇಕು ಅಂತ ಆಗ್ಲಿ ಅಂತ ನೆನಪು ಬರ್ತದೆ ತಕ್ಷಣ. ಸೊ ಏನ್ ಹೇಳಿದ್ರು, ಜನಾರ್ದನ ಪೂಜಾರಿದು ಹೆಸರು ಬಂತು.
ಜನಾರ್ದನ ಪೂಜಾರಿ ಹೆಸರು ಬಂದಾಗ ದೇವರಾಜ ಹೆಸರಿಗೆ ಎಲ್ಲ ಬಯೋಡಾಟ ಚೆಕ್ ಮಾಡ್ತಾರೆ. ಯಾಕೆ ಹೇಳಿದ್ರೆ ಜನಾರ್ದನ ಪೂಜಾರಿ ಅವರದ್ದು ರೆಕಾರ್ಡ್ ತುಂಬ ಚೆನ್ನಾಗಿತ್ತು. ಅಂದರೆ ಅವರ ಹಿನ್ನೆಲೆ ಅಂದರೆ ಹಿನ್ನೆಲೆಯಿಂದ ಬಂದದ್ದು, ಅವರ ವಕೀಲ ವೃತ್ತಿ, ಅವರ ಹೋರಾಟಗಳು, ಹಿಂದುಳಿದ ವರ್ಗಗಳಿಗೆ ಅವರು ಸ್ಪಂದಿಸುವ ರೀತಿ, ಅದೆಲ್ಲ ಒಂದು ಒಳ್ಳೆಯ ಅಂದರೆ ಆಗಿನ ಕಾಲದಲ್ಲಿ ಅವರಿಗೆ ಚೆನ್ನಾಗಿ ಕಂಡಿತ್ತು ಅವರ ನೇರ ನೋಡಿ. ಸೊ ಅವರು ಹೆಸರು ಕೊಟ್ಟರು, ಇವರು ಕೊಟ್ಟರು, ಬಹಳ ಚೆನ್ನಾಗಿ ತುಂಬ ವರ್ಷಗಳ ಕಾಲ ಅವರು 6 ವರ್ಷಗಳ ಕಾಲಗಳಲ್ಲಿ ಗೆದ್ರು, ಮತ್ತೆ ಪರಸ್ಪರ ಹೆಲ್ಪ್ ಮಾಡಿದ್ರು. ನಾನು ಬೆಳೆಸಿದಂತ ಹುಡುಗರು ಅಂತ ಮೊಯ್ಲಿ ಅವರು ಎದೆ ತಟ್ಟಿಕೊಂಡು ಹೇಳುವಷ್ಟರ ಮಟ್ಟಿಗೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಅನ್ಸತ್ತಾ? ಇಲ್ಲಪ್ಪ, ಚಾನ್ಸ್ ಇಲ್ಲ. ಈಗ ನೋಡಿ, ಇವ್ರದ್ದು CET ಇದ್ದಾಗೆ ವೀರಪ್ಪ ಮೊಯ್ಲಿ ಅವ್ರದ್ದು ನಿಮ್ಗೆ ಗೊತ್ತಲ್ಲ, CET ಒಂದು ಪ್ರವೇಶ ಪರೀಕ್ಷೆ ಮಾಡಿದ್ರು. ಅವರು ಏನು ಅವರು ಕೊನೆಗೆ ಹೇಳುದಿಲ್ಲ, CET ಮಾಡಿ ನಾನು ಎಲ್ಲರನ್ನು ಉದ್ಧಾರ ಮಾಡಿದೆ ಅಂತ. ಬರ್ದವ್ರು ಯಾರು ಅಲ್ಲ, ಪರೀಕ್ಷೆ ಬರ್ದವರು ಅಥವಾ ಅವ್ರಿಗೆ ಓದಿದವರು ಎಲ್ಲ ಅವರೇ ಪರಿಶ್ರಮ ಪಟ್ಟು ಅವರೇ ಕೆಲಸ ಮಾಡಿ. ಆದ್ರೆ ಇವರು ವೀರಪ್ಪ ಮೊಯ್ಲಿ ಹೇಳುದು CET, ಅದೇ ಆಕ್ಚುಲಿ CET ಪರೀಕ್ಷೆ ಅದು ಮಾಡಿದ್ದು ಒಬ್ಬ ಅಧಿಕಾರಿ, ನನಗೆ ಈಗ ಹೆಸರು ನೆನಪಿಲ್ಲ, ಬಟ್ ಒಬ್ಬ ಸಮರ್ಥ ಅಧಿಕಾರಿ ಅದನ್ನು ಮಾಡಿ ಅಂತ ವೀರಪ್ಪ ಮೊಯ್ಲಿ ಹೇಳಿದ್ರು. ವೀರಪ್ಪ ಮೊಯ್ಲಿ ಆಗ ಅಲ್ಲಿ ಅವರು ಮುಖ್ಯಮಂತ್ರಿ ಸಚಿವರು ಏನಾಗಿದ್ರು ಅಂದ್ರೆ ಒಳ್ಳೆ, ಸೊ ಅಧಿಕಾರಿಯವರು ಅದನ್ನ ಮಾಡಿದ್ದು ಪರೀಕ್ಷೆ ಬರೆದ ಮಕ್ಕಳು. ಆದ್ರೆ ವೀರಪ್ಪ ಮೊಯ್ಲಿ ಪ್ರತಿ ಬಾರಿ ಇದನ್ನ ಸಭೆಯಲ್ಲಿ ಹೇಳುವಾಗ ನಾನು ಇಡೀ ಕರಾವಳಿಯ ಇಡೀ ರಾಜ್ಯದ ಇವರಿಗೆ CET ಪರೀಕ್ಷೆಯಿಂದ ಎಷ್ಟೋ ಜನ ಯುವಜನಕ್ಕೆ ಮಾಡಿದ್ರು, ಇವತ್ತು ನಮಗೆ ತಿರುಗಿ ಬೀಳ್ತಾರೆ, ಅವರಿಗೆಲ್ಲ ಒಳ್ಳೇದು ಮಾಡಿದೆ ನಾನು ಅಂತ ಹೇಳ್ತಾರೆ. ಬಟ್ ಏನೋ ಒಂದು ಹಂತದಲ್ಲಿ ಇರ್ತದೆ, ಬಟ್ ಇವರೇ ಮಾಡಿದಂತಲ್ಲ. ಇದು ಕೂಡ ಅಷ್ಟೇ, ಒಂದು ಹೆಸರು ಶಿಫಾರಸು ಮಾಡಿದ್ರು ಅಂತ ಹೇಳಿದ್ರೆ, ಆದ್ರೆ ನಂತರ ಅವರು ಪಡೆದ ಫಲಾನುಭವಿಗಳು ಎಷ್ಟು. ಇವತ್ತು ನೀವು ಪ್ರೆಸ್ ಮೀಟಲ್ಲಿ ನೀವು ಜನಾರ್ದನ ಪೂಜಾರಿ ಅವರು ಮಾತುಗಳನ್ನು ಹೇಳ್ಬೋದು, ಅವರ ಬಾಯಿನಲ್ಲೇ ಕೇಳ್ಬೋದು. ಎಷ್ಟೋ ಬಾರಿ ಏನು ಇಂದಿರಾ ಗಾಂಧಿ ಅವರಿಗೆ ಇವರು ತುಂಬಾ ಕ್ಲೋಸ್ ಇದ್ದಾಗ ಎಷ್ಟೋ ಬಾರಿ ಬೇಳೆ ಬೇಯಿಸ್ಕೊಂಡದ್ದು, ಅಂದ್ರೆ ಏನು ಹಣಕಾಸು ಮಿನಿಸ್ಟರ್, ವಿತ್ತ ಸಚಿವರಾಗಲಿಕ್ಕೆ ಇವರು ಮಾಡಿದ್ದು, ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕರಾಗಲಿಕ್ಕೆ ಇವರು ಜನಾರ್ದನ ಪೂಜಾರಿಯನ್ನು ಕೇಳಿದ್ದು. ನನಗೆ ನನ್ನ ಪತ್ರಿಕೋದ್ಯಮ ಮಾಡಾಗ ನನಗೆ ಸ್ಪಷ್ಟವಾಗಿ ನೆನಪಿದೆ. ನಾನು ಪತ್ರಿಕೋದ್ಯಮ ಇಳಿದಾಗ ನಾನು ಅವರ KPCC ಅಧ್ಯಕ್ಷರಾಗಿದ್ರು, ಯಾರು ಜನಾರ್ದನ ಪೂಜಾರಿ. ಆಗ ವೀರಪ್ಪ ಮೊಯ್ಲಿ ಬಂದು ಟಿಕೆಟ್ ಕೇಳುವಾಗ ಜನಾರ್ದನ ಪೂಜಾರಿ ಹತ್ರ ಬಂದ್ರು. ಅವರು ಎಷ್ಟು ಕಾರ್ಯ ಸಾಧನೆಗೆ ಎಷ್ಟು ಕೆಳಗೆ ಬರ್ಲಿಕ್ಕೆ ರೆಡಿ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪೂಜಾರಿ ಅವರಿಗೆ ಸಿಟ್ಟಿತ್ತು. ಯಾಕೆ ಹೇಳಿದ್ರೆ ಇನ್ನೊಂದು ಸರಿ ಈ ಪೂಜಾರಿ ಕಟ್ಟ ಬೆಂಬಲಿಗರಾದಂಥ ಹರಿಕೃಷ್ಣ ಬಂಟ್ವಾಳ ಏನು ಟಿಕೆಟ್ ಕೊಡುವಾಗ ಈಗ ಜನಾರ್ದನ ಪೂಜಾರಿಯನ್ನು ಬಿಟ್ಟು ಇವರಿಗೆ ವೀರಪ್ಪ ಮೊಯ್ಲಿಗೆ ಮಂಗಳೂರಲ್ಲಿ ಟಿಕೆಟ್ ಕೊಡ್ತಲ್ಲ, ಆಗ ಸಭೆಯಲ್ಲೇ ಅವ್ರು ಏನು ಹೇಳಿದ್ರೆ ವೀರಪ್ಪ ಮೊಯ್ಲಿ ವಾಪಸ್ ಎತ್ತಿದ್ರು. ಅದಕ್ಕೋಸ್ಕರ ಜನಾರ್ದನ ಪೂಜಾರಿ ಅವರು ಸಮಾಧಾನ ಮಾಡಿದ್ರು. ಕೊನೆಗೆ ಅವರನ್ನು ಉಚ್ಚಾಟನೆ ಕೂಡ ಮಾಡಿದ್ರು. ಆವಾಗ ನೆಕ್ಸ್ಟ್ ಟಿಕೆಟ್ ಕೇಳಿಕೆ ಬರುವಾಗ KPCC ಅಧ್ಯಕ್ಷರು ಹೇಳುವಾಗ ಎನ್ನದಾಲಜ್ಜಿ ಹರಿಕೃಷ್ಣ ಬಂಟ್ವಾಳ ಹೇಳ್ಬೋದು ಕೇಳಲಿ ಯಾರಿಗೆ ಬೇಜಾರಾಗ್ತಾನೆ ಯಾರು ಸ್ವಯಂ ಯಾನ್ ಬಂಡಾಪಜಿ ಅಂತ ಹೇಳಿ ಹರಿಕೃಷ್ಣ ಬಂಟ್ವಾಳರ ಮನೆಗೆ ಹೋಗಿ ಮೀನಿನ ಊಟ ತಿಂದು ಕೊನೆಗೆ ಮತ್ತೆ ಬರಲಿಲ್ಲ ಅಂತ, ಅಂದರೆ ಮತ್ತೆ ಸೋತ್ರಲ್ಲ. ಮೀನು ತಂದು ಅವರಿಗೊಂದು ರಾಮಾಯಣ ಪುಸ್ತಕ ಕೊಟ್ಟು ಸಮಾಧಾನ ಪಡಿಸಿ ಆಮೇಲೆ ಏನು ಪ್ರಚಾರಕ್ಕೆ ಕರೆದ್ರು. ಯಾರು ಹರಿಕೃಷ್ಣ ಬಂಟ್ವಾಳ ವೀರಪ್ಪ ಮೊಯ್ಲಿ ಕರೆದು, ಅಂದ್ರೆ ಮೊಯ್ಲಿಯವರಿಗೆ ತಮ್ಮ ಕಾರ್ಯ ಸಾಧನೆ ಆಗಬೇಕಾದ್ರೆ ಅವರು ಸರ್, ಅಂದ್ರೆ ಪ್ರಶ್ನೆ ಈಗ ನನಗೆ ಯಾರೋ ಒಬ್ರು ಹೆಲ್ಪ್ ಮಾಡಿರ್ತಾರೆ, ರಾಜಕೀಯವಾಗಿ ಬೆಳೆಯೋದಕ್ಕೆ ನನಗೆ ಯಾರೋ ಹೆಲ್ಪ್ ಮಾಡಿರ್ತಾರೆ ಅಥವಾ ನನ್ನ ಹೆಸರನ್ನ ರೆಫರ್ ಮಾಡಿರ್ತಾರೆ. ಸೊ ಆತ ಮುಂದಿನ ದಿನಗಳಲ್ಲಿ ಏನೋ ತಪ್ಪು ಮಾಡ್ತಾನೆ, ಊರಿಗೆ ಅನ್ಯಾಯ ಆಗುವಂತ ತಪ್ಪು ಮಾಡ್ತಾನೆ. ಅದನ್ನ ರಿಟರ್ನ್ ಆಗಿ ಅಂದ್ರೆ ನೀನು ಮಾಡ್ತಾ ಇರುವಂತದ್ದು ತಪ್ಪು, ಸರಿ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳುವಂತದ್ದು ಸರಿಯೋ ತಪ್ಪು? ಅಂದ್ರೆ ಆ ಋಣದಲ್ಲೇ ಬದುಕಬೇಕಾ ಅಂತ. ಅಂದ್ರೆ ಇಲ್ಲಿ ಜನಾರ್ದನ ಪೂಜಾರಿ ಅವರು ಒಂದು ನಿನ್ನ ಮೊನ್ನೆ ಹೇಳಿದ್ರು, ನೀವು ಕ್ಷಮೆ ಕೇಳಿ ಊರಿನ ಜನರ ಹತ್ರ, ಅದು ಅವ್ರಿಗೆ ಆಗ್ಲಿಲ್ಲ, ವೀರಪ್ಪ ಮೊಯ್ಲಿ ಅವ್ರಿಗೆ ಅದು ಆಗ್ಲಿಲ್ಲ. ಅಂದ್ರೆ ಈ ಮನಸ್ಥಿತಿಗೆ ಕಾರಣ ಏನು? ಅಲ್ಲ, ಈಗ ಒಂದ್ ವೇಳೆ ಮೊಯ್ಲಿ ಮತ್ತೆ ಪೂಜಾರಿಗೆ ಚೆನ್ನಾಗಿದ್ರೆ ಪೂಜಾರಿ ಅವರು ಈ ಪ್ರಶ್ನೆನ ಮೊಯ್ಲಿಗೆ ಕೇಳಿ ಅಂತ ಹೇಳಿ ಜಾರಿಸ್ಕೊಳ್ತಾ ಇದ್ರು. ಇದು ಏನಾಗಿದೆ ಹೇಳಿದ್ರೆ, ಹಿಂದೆ ಗಲಾಟೆ ಆಗಿದೆಲ್ಲ, ಪೂಜಾರಿ ಮೊಯ್ಲಿ ಅವರು ಇವರು ಸೋತ್ ಕೂಡಲೇ ಪೂಜಾರಿಯ ಬಣ ಪೇಪರಲ್ಲಿ ಬರ್ತದೆ, ಪೂಜಾರಿ ಬಣ ಕೆಲಸ ಮಾಡಲಿಲ್ಲ, ಮೊಯ್ಲಿ ಅವರು ನೆಲಕ್ಕೆ ಹಚ್ಚಿದ್ರು ಅಂತ. ಅದನ್ನು ನೋಡಿ ಮೊಯ್ಲಿ ಅವರು ಕೂಡಲೇ ತಡ ಮಾಡಲಿಲ್ಲ, ಪೂಜಾರಿ ಬಣದಿಂದಾಗಿ ನಾನು ಸೋತೆ ಅಂತ ಹೇಳಿಕೊಟ್ರು. ಆವಾಗ ಏನು ಪೂಜಾರಿ ಅವ್ರಿಗೆ ಅನಿಸ್ತದೆ, ನೋಡಿ ನನ್ನ ಟಿಕೆಟ್ ಈ ಮಂಗಳೂರಲ್ಲಿ ನಾನೇ ನಿಲ್ಬೇಕಿತ್ತು, ಇವರು ನಿಂತು ಕೂಡ ಮಾಡಿದ್ರು ಅಂತ. ಇವರು ಏನು ಮಾಡಿದ್ರು, ನೆಕ್ಸ್ಟ್ ಇವರು ಸೋಲುವಾಗ ನನ್ನ ಮೊಯ್ಲಿ ಬಣದವರು ಸೋಲಿಸಿದ್ರು ಪೂಜಾರಿ ಹೇಳಿದ್ರು. ಹಾಗೆ ಒಂದು ಶುರುವಾದಂತಹ ಒಂದು ಸಮರ
ಈಗ ಏನು ನೇತ್ರಾವತಿ ಅದು ಮೊನ್ನೆ ವಿಷಮಿಸಲಿಕ್ಕೆ ಕಾರಣ ಹರ್ಷ ಮೊಯ್ಲಿಯ ಮಗನ ಪ್ರವೇಶ. ಇದು ಲೋಕಸಭಾ ಟಿಕೆಟ್ಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪೂಜಾರಿಯವರೆಲ್ಲ ತಯಾರಾಗಿರುವಾಗ ಮಗ ಹರ್ಷ ಮೊಯ್ಲಿಯನ್ನ ತಂದು ಆಂತರಿಕ ಚುನಾವಣೆ ಅಂತ ರಾಹುಲ್ ಗಾಂಧಿಯಲ್ಲಿ ಒಳ್ಳೆ ಕನೆಕ್ಷನ್ ಇದೆ ಯಾರಿಗೆ, ಇವರು ಸೋನಿಯಾ ಗಾಂಧಿ ಜೊತೆ ಹೇಗೆ ಜನಾರ್ದನ ಪೂಜಾರಿ ಅವರು ಒಳ್ಳೆ ಕನೆಕ್ಷನ್ಗಳಿತ್ತು ಅದೇ ರೀತಿ ರಾಹುಲ್ ಗಾಂಧಿ ಅವರು ತುಂಬಾ ಕ್ಲೋಸ್ ಸಂಬಂಧ ಇತ್ತು. ಹಾಗಾಗಿ ಅವರು ಮಗನನ್ನ ಹರ್ಷ ಮೊಯ್ಲಿಗೂ ಮತ್ತೆ ರಾಹುಲ್ ಗಾಂಧಿಗೂ ಚೆನ್ನಾಗಿತ್ತು. ಅಂದ್ರೆ ಅವರು ಇವರಲ್ಲ ಮತ್ತೆ ಏನು ಹಾಲಿನ ಮೋಕ್ಷ ಯುಗ ಅಂತ ಹೇಳಿ ಹಾಲಿನ ಹೊಳೆ ಆ ಕಡೆ ಉತ್ತರ ಕರ್ನಾಟಕದ ಕಡೆ ಹರಿಸಿ ಒಂದು ಸಾಧನೆ ಎಲ್ಲ ಮಾಡಿದ್ದಾರೆ. ಬಟ್ ಅವರು ರಾಜಕೀಯ ಅಲ್ಲ, ಒಂದು ಸ್ವಲ್ಪ ಕಾರ್ಪೊರೇಟ್ ಲೆವೆಲ್ ಅಲ್ಲಿ. ಸೊ ಅವರು ಬಂದು ಇಲ್ಲಿಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿವರೆಗೆ. ಹರ್ಷ ಮೊಯ್ಲಿ ಅಂತ ಒಂದು ಎಂಪಿಗೆ ಟಿಕೆಟ್ ಎಳಸು ಅಂತ ಹೇಳುದಿಲ್ಲ, ಇವತ್ತು ಎಳಸು ಅಂದ್ರೆ ಯುವ ವ್ಯಕ್ತಿಗಳಿಂದ ತುಂಬಾ ಸಾಧನೆ ಆಗ್ತದೆ, ನಮಗೆ ಆಶಾಕಿರಣ ಹೇಳುದು ಯುವ ಸಮುದಾಯವೇ. ಆದ್ರೆ ಯಾರು ಗೊತ್ತಿಲ್ಲದವರು ಈಗ ಎಲ್ಲೂ ಮೋಕ್ಷ ಯುಗ ಕ್ರಾಂತಿ ಮಾಡಿದ್ರೆ ಅಲ್ಲಿ ನಿಲ್ಸಲಿ, ಇಲ್ಲಿ ಬಂದು ನಿಲ್ಸುವಾಗ ಒಂದು ಕಡೆಯಲ್ಲಿ ತಂದೆ ನೇತ್ರಾವತಿಯನ್ನು ಕೊಂಡೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಮಗನನ್ನ ಇಲ್ಲಿ ನಿಲ್ಸಿದ್ದಾರೆ. ಪೂಜಾರಿ ಅವರಿಗೆ ವಸ್ತುಶಃ ಒಂದು ಅಸ್ತಿತ್ವದ ರಾಜಕೀಯದ ಅಸ್ತಿತ್ವದ ಪ್ರಶ್ನೆಯೂ ಕೂಡ ಆಗಿದೆ, ಈ ಸರಿ ಗೆಲ್ತೇನೆ ಅಂತ ಒಂದು ಭಾವನೆ ಇತ್ತು. ಅಂತದ್ರಲ್ಲಿ ಹರ್ಷ ಮೊಯ್ಲಿ ಅಂತ ಒಂದು ಅವಾಗ ಅವರ ಆವೇಶವನ್ನ ನಾನು ನೋಡಿದೆ. ಅಂದ್ರೆ ಎಂತ ಬಹಳ ಸಿಟ್ಟು ಬಂದಿತ್ತು, ಹೆಂಗ್ ಬರ್ತಿದೀಯತ ಆ ರೀತಿಯ ಒಂದು ಭಾವನೆ. ಹರ್ಷ ಮೊಯ್ಲಿ ಸೋತಾಗ್ಲೇ ಅವರು ಹರ್ಷ ಮೊಯ್ಲಿ ಆಂತರಿಕ ಚುನಾವಣೆ ನಾಮಪತ್ರ ವಾಪಸ್ ಆಯ್ತಲ್ಲ, ಅದರ ಸಂಭ್ರಮಾಚರಣೆಯಲ್ಲೇ ಪೂಜಾರಿ ಅವರು ಸ್ವಲ್ಪ ಸೋತರು. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಿ. ಬಹುಶಃ ಬ್ರೇಕ್ ನ ನಂತರ ನಾವು ಮಾತಾಡಬೇಕಾದಂತದ್ದು, ನಿನ್ನೆ ಅವರು ಮೊಯ್ಲಿ ಅವರು ಕೊಟ್ಟಂತ ಸ್ಟೇಟ್ಮೆಂಟು, ನೇತ್ರಾವತಿಯ ಹೋರಾಟ ಏನಿದೆ ಅದು ರಾಜಕೀಯ ಪ್ರೇರಿತ. ಅಂದ್ರೆ ಮೊಯ್ಲಿ ಅವರು ಏನಾದ್ರೂ ಒಂದು ತಿಳ್ಕೊಂಡಿದ್ದಾರಾ, ನಿನ್ನೆ ನಡೆದಂತ ಪ್ರತಿಭಟನೆ ಹಿಂದೆ ಜನಾರ್ದನ ಪೂಜಾರಿ ಅವರಿದ್ದಾರೆ, ಅಥವಾ ಜನಾರ್ದನ ಪೂಜಾರಿ ಅವರ ರಾಜಕೀಯ ಬೇಳೆಗೋಸ್ಕರ ಈ ಪ್ರತಿಭಟನೆ ನಡೀತಾ ಇದೆ, ಈ ರೀತಿಯ ಕಲ್ಪನೆಯನ್ನ ಏನಾದ್ರೂ ವೀರಪ್ಪ ಮೊಯ್ಲಿ ಅವರು ಇಟ್ಕೊಂಡಿದ್ದಾರಾ ಅನ್ನುವಂಥದ್ದು ಚರ್ಚೆ ಆಗಬೇಕು. ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸರ್, ಅದೇ ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ನಾನು ಪ್ರಸ್ತಾಪ ಮಾಡಿದೆ, ನೇತ್ರಾವತಿಯ ಹೋರಾಟ ರಾಜಕೀಯ ಪ್ರೇರಿತ ಅನ್ನುವಂತ ಒಂದು ಹೇಳಿಕೆ ವೀರಪ್ಪ ಮೊಯ್ಲಿ ಅವರ ಕಡೆಯಿಂದ ಬಂತು. ಅಂದ್ರೆ ಅದಕ್ಕೆ ಕಾರಣ ಪೂಜಾರಿ ಅವರು ಅದರ ಹಿಂದೆ ಇರಬಹುದು ಅಂತ ಅವ್ರು ಗೆಸ್ ಮಾಡಿರುವಂತದ್ದು. ಯಾರೋ ನಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ಇದನ್ನು ಬಳಸಿಕೊಳ್ತಾ ಇದ್ದಾರೆ ಈ ಹೋರಾಟವನ್ನು. ಆದ್ರೆ ನಿನ್ನೆಯ ಹೋರಾಟದಲ್ಲಿ ಗಮನಿಸಿದ್ರೆ ಜನಾರ್ದನ ಪೂಜಾರಿ ಅವರು ಆ ಹೋರಾಟದಲ್ಲಿ ಇರಲಿಲ್ಲ, ಅಥವಾ ಮಾಡಬೇಡಿ ಅಂತಾನೆ ಹೇಳಿದ್ರು, ರಸ್ತೆ ತಡೆ ಮಾಡಬೇಡಿ ಅಂತ ಜನಾರ್ದನ ಪೂಜಾರಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಸೊ ಅಷ್ಟಿದ್ರೂ ಕೂಡ ಮೊಯ್ಲಿ ಅವರು ಮತ್ತೆ ರಾಜಕೀಯ ಪ್ರೇರಿತ ಅಂತ ಹೇಳಿಕೆ ಕೊಡೋದಕ್ಕೆ ಕಾರಣಗಳೇನು? ಈಗ ಅದೊಂದು ಸವಕಲು ಶಬ್ದಗಳು ಬಹಳಷ್ಟು ಸಾರಿ ಯೂಸ್ ಮಾಡ್ತಾರೆ. ಅದೊಂದು ರಾಜಕೀಯ ಪ್ರೇರಿತ ಅಂತ ಅಂದ್ರೆ ಇದನ್ನ ಕೀಳಂದಾಜಿಸುದು, ಒಂದು ಹೋರಾಟವನ್ನ ಕೀಳಂದಾಜಿಸುದು, ಅದರಿಂದ ರಾಜಕೀಯ ಇದೆ. ಅದೊಂದು ಉಂಟು. ಅದನ್ನು ನನಗೆ ಅದೊಂದು ಆ ಶಬ್ದಗಳನ್ನು ಕೇಳುವಾಗ ಬಹಳ ಅವಮಾನ ಮಾಡಿದ್ದಾರೆ ಈ ಹೋರಾಟಕ್ಕೆ. ಮತ್ತು ಈ ನೇತ್ರಾವತಿ ನದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಇದು ರಾಜಕೀಯ ಪ್ರೇರಿತ. ಈ ನೇತ್ರಾವತಿ ನದಿಯನ್ನ ನಿಮ್ಗೆ ಗೊತ್ತಿರ್ಬೋದು, ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಎತ್ತಿನ ಹೊಳೆ ಆ ಸಣ್ಣ ಒಂದು ತೋಡಿನಾಗೆ ಹರಿಯುವ ಅಲ್ಲಿಂದ ಖಾಲಿ ನೀರು ಅಷ್ಟು ಅಲ್ಲಿವರೆಗೆ ಮುಟ್ತದ. ಇವರು ಕುಮಾರಧಾರೆಗೆ ಕೈ ಹಾಕ್ತಾರೆ, ನೇತ್ರಾವತಿಯನ್ನ ತಿಂದು ಮುಕ್ತಾರೆ ನಂತರ ಸುಳ್ಳು ಹೇಳಿ. ಈಗ ಸುಳ್ಳು ಹೇಳಿ. ಸೊ ಅಂಥದ್ದನ್ನು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ. ನಮ್ಮ ಜೀವ ಬದುಕಿನ ಪ್ರಶ್ನೆ ಇದು. ನಮ್ಮ ಮುಂದಿನ ಪೀಳಿಗೆ ಇಲ್ಲಿ ಬಾಳಿ ಬದುಕಬೇಕು. ಅವ್ರಿಗೇನು ಅವ್ರು ಹೋಗಿ ಇವರು ಹೇಳಿದ ಅವ್ರ ಹೆಂಡತಿ ಮಕ್ಕಳನ್ನು ಏನು ಮುಂದಿನ ಎಷ್ಟು 7 ತಲೆಮಾರಿಗೆ ಆಗುವಷ್ಟು ಹಣ ಅವ್ರ ಹತ್ರ ಇದೆ. ಅಂದ್ರೆ ಅವ್ರಿಗೇನು ಸಮಸ್ಯೆ ಇಲ್ಲ, ಇಲ್ಲಿ ನಮ್ಮ ಬೇಡ, ಅವ್ರಿಗೆ ಬೇರೆ ಬೇರೆ ಕಡೆ ಹಣ ಇದೆ, ಆಸ್ತಿ ಇದೆ, ಪಾಸ್ತಿ ಇದೆ. ನಾವು ಇಲ್ಲೇ ಜನ ಎಲ್ಲಿ ಹೋಗ್ಬೇಕು? ಇದು ನಿಜವಾದ ಹೋರಾಟ ಇದೆ. ಅಂದ್ರೆ ಇವರು ರಾಜಕೀಯ ಪ್ರೇರಿತ ಅಂತ ಹೇಳೋದಕ್ಕೆ ಒಂದು ಕಾರಣ ಇರಬಹುದು. ಲಾಸ್ಟ್ ಟೈಮ್ ಎಲೆಕ್ಷನ್ ಗಿಂತ ಮೊದಲು ಇಲ್ಲಿ ಹೋರಾಟ ಆಗಿತ್ತು. ಆ ಹೋರಾಟದ ಮುಂಚೂಣಿಯಲ್ಲಿ ವಿಜಯ್ ಕುಮಾರ್ ಶೆಟ್ಟಿ ಇದ್ರು, ಮಾಜಿ ಶಾಸಕ ವಿಜಯ್ ಕುಮಾರ್ ಶೆಟ್ಟಿ ಇದ್ರು. ವಿಜಯ್ ಕುಮಾರ್ ಶೆಟ್ಟಿ ಮತ್ತು ವೀರಪ್ಪ ಮೊಯ್ಲಿ ಅವರು ಒಂದು ಸಂದರ್ಭದಲ್ಲಿ ಹಾವು ಮುಂಗಿಸಿ ತರ ಕಿತ್ತಾಡದಂತವ್ರು. ಬಂಗಾರಪ್ಪ ಅವರ ಕೆಸಿಪಿಯ ಸಂದರ್ಭದಲ್ಲಿ ಕಿತ್ತಾಡ್ಕೊಂಡಿದ್ರು. ಸೊ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದಾರಾ, ಅಥವಾ ಭ್ರಮೆಯಿಂದ ಇನ್ನೂ ಹೊರಗೆ ಬರ್ಲಿಲ್ವಾ? ಜನ ಬಯಸ್ತಾ ಇದ್ದಾರೆ ಅನ್ನುವಂತ ಭ್ರಮೆಯಿಂದ ಇನ್ನೂ ಹೊರಗೆ ಬಂದಿಲ್ವಾ? ಇಲ್ಲ, ವಿಜಯ್ ಕುಮಾರ್ ಶೆಟ್ಟಿಗೆ ಟಿಕೆಟ್ ಸಿಗ್ಲಿಲ್ಲ, ಮತ್ತೆ ಒಂದು ಹೋರಾಟ ಏನಾದ್ರೂ ಬೇಕು. ಸಹಜವಾಗಿ ಜನಾರ್ದನ ಪೂಜಾರಿ ಅವರು ಶಿಷ್ಯರು ಅಂದ್ರೆ ಹೋರಾಟಕ್ಕೆ ಅಂದ್ರೆ ಎಲ್ಲ ಹೋರಾಟ ಮಾಡೋ ಮನಸ್ಸಿತ್ತು. ಆ ಹಿಂದೆ ಸುರತ್ಕಲ್ಲಲ್ಲಿ ಕೆಲವು ಹೋರಾಟಗಳಲ್ಲಿ ಭಾಗವಹಿಸಿ ಶಾಸಕರಾದ ಕೆಲವು ಕುಂಬಳೆ ಸುಂದರರಾವ್ ಎಲ್ಲ ಜ್ವಲಂತ ಉದಾಹರಣೆ. ಹಾಗಾಗಿ ಒಂದು ಹೋರಾಟ ಅನ್ನೋದು ಒಂದು ಹವ್ಯಾಸಿ ಪ್ರವೃತ್ತಿ ಎಲ್ಲವೂ ಆಗಿರ್ತದೆ.
ಸೊ ವಿಜಯಕುಮಾರ್ ಶೆಟ್ಟರು ಅವಾಗ ಹೋರಾಟದಲ್ಲಿ ಭಾಗವಹಿಸಿದ್ರು. Yes. ಅಂದ್ರೆ ಅವರಿಗೆ ಒಂದು ಅಗತ್ಯ ಇದೆ, ಏನಾದರೂ ತೊಡಗಿಸ್ಕೊಳ್ಬೇಕಲ್ಲ. ಆದರೆ ಅವ್ರಿಗೇನೋ ಗಂಭೀರವಾದ ಆರೋಗ್ಯ ಸಮಸ್ಯೆ ಇದೆ, ಅವರು ಹೀಗಾಗಿ ಬರಲಿಲ್ಲ ರಾಜಕೀಯ ಅಂದರೆ ಅವರು ಈಗ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಅಂತಲ್ಲ, ಅವರು ಈಗ ಬರ್ಲಿಕ್ಕೆ ಆಗ್ತಿಲ್ಲ. PV ಮೋಹನ್ ಮಾತ್ರ ಬಹಳ ತೆರೆಯ ಮುಂದೆ ಇದ್ರು, ಈಗ ಏನು ಕಾಣೋದಿಲ್ಲ. ಅಂದರೆ ಕೆಲವು ಆವಾಗ JDS GDS ಅಂತ ಹೇಳಿ ಎಲ್ಲ ಒಟ್ಟಾಗಿ ಎಲೆಕ್ಷನ್ ಟೈಮ್ನಲ್ಲಿ ನಾವು ನಿಷ್ಪಕ್ಷಪಾತ ಹೇಳಿ ಪಕ್ಷದವರೆಲ್ಲ ಒಟ್ಟಾಗಿ ಒಂದು ಹೋರಾಟ ಮಾಡಿದ್ರು. ನಂತರ ಅವ್ರು ತುಂಬ ಚಪ್ಪೆಯಾಗಿ ಬಿಟ್ಟಾಗ ನಮಗೂ ಸಂಶಯ ಕಾಡಿದ್ದೌದು, ನಾವು ಅದನ್ನು ಪ್ರಶ್ನೆ ಮಾಡಿದ್ದೌದು. ರಾಜಕೀಯ ಅಂದರೆ ಆ ಟೈಮಿಗೋಸ್ಕರ ಮಾತ್ರ ನೀವು ಮಾಡಿದ್ರಿಂದ. ಮತ್ತೊಂದು ಈ ಹೋರಾಟ ಅವ್ರು ನಮ್ಮ ಹಾಗೆ ಅಲ್ವಾ ಹೋರಾಟಗಾರರು, ಏನೋ ನಾನು ಸ್ವಂತ ಮನೆ ಹೋಗೋದಾದ್ರೆ ನಾವು ಯಾವತ್ತೂ ಕೂಡ ಎಲ್ಲೆಲ್ಲಿ ಕಡತ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಇದು ನೇತ್ರವಾದಿ ಅಂದರೆ ಆ ಟೈಮ್ನಲ್ಲಿ ಸರಿಯಾಗಿ ಜನಪ್ರತಿನಿಧಿ ಬುದ್ಧಿ ಕಲಿಸಬೇಕು ಅಂತೇಳಿ ಅವಾಗ ಎದ್ದು ಹೋರಾಟ ಮಾಡಿದ್ರು. ಈಗ ಹೇಳಿದ್ರೆ ಈಗ ಕೂತಿಗೆ ಬಂದಿದೆ, ಯಾಕಂದ್ರೆ ಕೆಲಸ ಆಗ್ತಾ ಇದೆ, ಈಗ ಪುನಃ ಎದ್ದಿದ್ದಾರೆ. ಹಾಗೆ ಆಗ ಹೇಳಿಲ್ಲ ಈಗ ಹೇಳಿಲ್ಲ ಹೇಳಿದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಸ್ವಾಮಿ, ನಾವು ಡೈಲಿ ದುಡಿಬೇಕು, ಜನರು ಊಟ ಕೆಲಸದ ಮಧ್ಯೆ ನಾವು ಓಡಬೇಕು, ಕೆಲಸ ಮಾಡಬೇಕು, ಆಮೇಲೆ ಅದಕ್ಕೋಸ್ಕರ ದಿನ ಮಾಡಬೇಕು. ಏನು ಪಕ್ಕ ರಾಜಕಾರಣಿಗಳಾಗೆ ಪ್ರೊಫೆಷನಲ್ ಅಲ್ಲ ಇದೆಲ್ಲ ಇವರಿಗೆ. ಅಂದ್ರೆ ಅದೇ ವೀರಪ್ಪ ಮೊಯ್ಲಿ ಅವರು ಆ ಮನಸ್ಥಿತಿಯಿಂದ ಹೊರಗೆ ಬಂದಿಲ್ವಾ ಅಂತ. ಅವ್ರ ಮನಸ್ಥಿತಿ ಅಲ್ಲ, ಅವರು ರಾಜಕೀಯವಾಗಿ ನಡೀತಾ ಇದೆ ಹೋರಾಟ. ಇಲ್ಲ ಅವರು ಏನು ನನಗೆ ಇವತ್ತು ಅನಿಸಿದ್ದು, ಪೂಜಾರಿ ಅವರು ಏನು ಅವರು ಹೇಳಿದ್ದೆಲ್ಲ ಸತ್ಯ ಇರ್ತದೆ, ಹೇಳಿದ್ರಲ್ಲಿ ಸತ್ಯ ಇರ್ತದೆ ಅಲ್ಲೇ. ಇವರು ಪ್ರತಿಯೊಂದು ವಿಷಯ, ಯಾರು ಮೊಯ್ಲಿ ಅವರು ಪ್ರತಿಯೊಂದು ವಿಚಾರವನ್ನ ತಮಗೆ ಬೇಕಾದಾಗೆ ಇದು ಮಾಡ್ತಾರೆ. ರಾಜಕೀಯ ಅಂತ ಇದ್ರ ರಾಜಕೀಯದ ಅರ್ಥವೇ ಇಲ್ಲ. ಎಲ್ಲಾ ರಾಜಕೀಯ ವ್ಯಕ್ತಿಗಳು ಇದನ್ನ ದೂರ ಹೋಗ್ತಾ ಇದ್ದಾರೆ. ಅಯ್ಯೋ ಎತ್ತಿನೊಳೊಂದು ತೆಗಿಬೇಡಿ ಮಾರ ಇಶ್ಯೂ ನಮಗೆ ರಗಳಾಗ್ತದೆ. ಯಾಕೆ ಹೇಳಿದ್ರೆ ಈ ಪ್ರತಿ ಕಾಂಗ್ರೆಸ್ ಪಕ್ಷಕ್ಕೂ BJPಗೂ ಈವನ್ ಕಮ್ಯುನಿಸ್ಟ್ ಪಕ್ಷಗಳಿಗೂ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಉಳಿದ ಎಲ್ಲ ರಾಜ್ಯದ ಭಾಗಗಳಲ್ಲಿ ಇಲ್ಲಿಗಿಂತ ಎಷ್ಟೋ ಹೆಚ್ಚಿನ ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ, ಹೈಕಮಾಂಡ್ ಇದೆ, ಅಲ್ಲೇ ಜನರಿದ್ದಾರೆ. ಸೊ ಇಲ್ಲಿ ಏನಾದರೂ ಕೇಳಿದ್ರೆ ಅಲ್ಲಿ ಅವರು ಕೇಳ್ತಾರೆ, ಯಾಕೆ ನಿಷ್ಠೂರ ಆಗೋದು, ಇಲ್ಲೆಲ್ಲ ಬಹುಜನ ಪ್ರಿಯರಲ್ಲ. ಸೊ ಆಗುದು ಆ ಕಾರಣಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಎತ್ತಿನೊಳೆಯನ್ನು ಆದಷ್ಟು ವ್ಯರ್ಜವನ್ನಾಗಿ ನೋಡಿದೆ. ಈಗ ಹೋರಾಟ ಎನ್ನುವುದು ನಿಜವಾದ ರೈತರದ್ದು ಮತ್ತು ಸ್ವಲ್ಪ ಮಾಧ್ಯಮದವರು, ಸ್ವಲ್ಪ ಇವರು ಏನು ಮೂರು ಅಂಗಗಳು ನಿಷ್ಕ್ರಿಯ ಆದಾಗ ನಾಲ್ಕನೇ ಅಂಗ ಏನೋ ಸ್ವಲ್ಪ ಮುತುವರ್ಜಿಯಿಂದ ಮಾಡಿದೆ. ನಾಲ್ಕನೇ ಅಂಗ ಅಂದರೆ ಜನರ ಮುಖವಾಣಿ, ಇದು ಜನಗಳ ಮುಖವಾಣಿ. ಹಾಗಾಗಿ ಜನರ ಒಂದು ಆಶೋತ್ತರಗಳಿಗೆ ಲೇಬಲ್ ಕಟ್ತಾರೆ ಇದು ರಾಜಕೀಯ ಹೋರಾಟ ಅಂತ. ಅದು ಲೇಬಲ್ ಅಲ್ಲ ಅಂತ ಅವ್ರು ಬೇಕಂತಲೇ ಅದನ್ನು ಗೂಬೆ ಕೂರಿಸುದು, ಅಂದ್ರೆ ರಾಜಕೀಯ ಅಂತ ಹೇಳಿಬಿಡುದು ಸುಲಭದಲ್ಲಿ ಆಗ್ತದಲ್ಲ. ಏನಾದ್ರು ಆದ್ರೆ ಸರ್ ಅಲ್ಲಿ ಬೆಂಗಳೂರಿನ ಜನಗಳಿಗೆ ಒಂದು ಸಂದೇಶ ಬರುತ್ತೆ, ಇದು ಪೂಜಾರಿಯವರು ಮಾಡಿಸ್ತಾ ಇರುವಂತ ಹೋರಾಟ ಅಂತ ಅನ್ಕೊಂಡಿರ್ಬೋದು. ಇಲ್ಲ ಈಗ ನಮ್ಮ ಕಾಲೇಜಲ್ಲೆಲ್ಲ ಗಲಾಟೆ ಆಗ್ತಿತ್ತು. ಯಾರ ಸ್ವಲ್ಪ ಸ್ಮಾರ್ಟ್ ಹುಡುಗ, ಒಳ್ಳೆ ಹುಡುಗ ಜೋರಿದ್ರೆ ಸ್ವಲ್ಪ ಏನಿದ್ರೆ ಅವನಿಗೆ ಹೊಡೆಯುದು, ಮತ್ತೆ ಹೇಳುದು ಪೊಣ್ಣನ ವಿಷಯ ಇಡ್ಬಾರ ಪೇಟದಿನ್ನಿ ಅಂತ. ಪೊಣ್ಣನ ವಿಷಯ ಅಂತ ಹೇಳಿದ್ರೆ ಯಾರು ಹೋಗುದಿಲ್ಲ, ಅಂದ್ರೆ ಅದೊಂದು ನಿಕೃಷ್ಟ ಅಂತ. ಅಂದ್ರೆ ಏನಿದ್ರು ಕೂಡ ಪೊಣ್ಣನ ವಿಷಯ ಅಂತ ಹೇಳಿ ಆಗ ಮೊದಲು ಹಿಂದೆ ನಡೀತಾ ಇತ್ತು. ಈಗ ಮಾಡಿದ್ರೆ ನೈತಿಕ ಪೊಲೀಸರು ಇಂಟರ್ನ್ಯಾಷನಲ್ ಸುದ್ದಿ ಆಗ್ತದೆ, ಮೊದಲೇ ನಾವು ನೋಡುವಾಗ. ಅಂದ್ರೆ ಅದು ಈಗ ರಾಜಕೀಯ ಅಂತ ಶಬ್ದ ಕೂಡ ಹಾಗೆ ಅದೆಂತ ಅದು ರಾಜಕೀಯ ಮಾರ. ಆ ಶಬ್ದವನ್ನು ಅಸ್ತ್ರವನ್ನು ಬಳಸಲಿಕ್ಕೋಸ್ಕರವಾಗಿ ಹೇಳಿದ್ರೆ ಇದರ ಹಿಂದೆ ರಾಜಕೀಯ ಇಲ್ಲ, ರಾಜಕೀಯದವರೆಲ್ಲ ಇದರಿಂದ ರಾಜಕಾರಣಿಗಳೆಲ್ಲ ಬಹುದೂರ ಓಡ್ತಾರೆ, ಇದರಿಂದ ನಮಗೆ ಲಾಭ ಇಲ್ಲ. ಹಾಗಾಗಿ ಇದು ರಾಜಕೀಯ ಅನ್ನೋದು ಅದು ಶುದ್ಧ. ಅಲ್ಲಿ ಕೊಡುವಂತ ಹೇಳಿಕೆಗಳು ಎಲ್ಲ ಒಂದು ಕಡೆಯಲ್ಲಿ ತಪ್ಪು ಸಂದೇಶ ಕೊಡುವಂತದ್ದಲ್ಲ, ಅಂದ್ರೆ ಅದು ರಾಜಕೀಯ ಪ್ರೇರಿತ ಹೋರಾಟ ಅದು. ಅಯ್ಯೋ, ಆ ಕಾರಣಕ್ಕಾಗಿ ಅದರ ಬಗ್ಗೆ ಯಾರು ಜಾಸ್ತಿ ನನ್ನ ಮಾತು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೊಯ್ಲಿ ಅವರ ಸಂದೇಶ ತಪ್ಪು ಹೋಗಬೇಕು ಅಂತಲೇ ಕಾಯುವರು. ಚಾಣಾಕ್ಷತೆಯನ್ನು ಎಲ್ಲಿ ಕಲ್ತುಕೊಂಡಿದ್ದಾರೆ ಮೊಯ್ಲಿ ಅವರು? ಬಹುಶಃ ಇಲ್ಲಿನ ರಾಜಕಾರಣಿಗಳು ಬಹಳಷ್ಟು ಜನಗಳಿಗೆ ಅದು ಆ ಚಾಣಾಕ್ಷತೆಯು ಗೊತ್ತಿಲ್ಲ ಅಥವಾ ಆ ಸಕ್ರಿಯತೆಯು ಗೊತ್ತಿಲ್ಲ. ಇಲ್ಲಿಯವರಾದ್ರೂ ಹೇಗೆ ಕಲ್ತುಕೊಂಡು? ಈಗ ಜನಾರ್ದನ ಪೂಜಾರಿ ಅವರು ವಕೀಲರು, ಇವರು ವಕೀಲರು. ವಕಾಲತ್ ಅಂದ್ರೆ ಅಂತ ಬಂದ ಕೇಸ್ಗಳನ್ನು ವಾದ ಮಾಡೋದು. ಅವ ಏನು ಸುಳ್ಳನೇ ಇರ್ತಾನೆ, ಏನು ಕೊಲೆ ಮಾಡಿದವನು ಇರ್ತಾನೆ, ಅತ್ಯಾಚಾರ ಮಾಡಿದವನು ಇರ್ತಾನೆ, ಏನು ಇರ್ತಾನೆ, ಬಂದದ್ದನ್ನ ನೀವು ಮಾಡಿದ್ದಿ ಇಂತ ವಾಪಸ್ ಕಳಿಸ್ತಾರ. ಹಾಗೆ ಈಗ ವಾದ ಮಾಡೋದು ಬೇಕು, ಅವರ ಪರವಾಗಿ ವಾದ ಮಾಡಬೇಕು. ಇವರು ವಕಾಲತ್ ಮಾಡ್ತಾ ಇದ್ದಾರೆ. ನೇತ್ರಾವತಿ ಅಲ್ಲಿಗೆ ನದಿ ಬೇಕು ಅಂತ ಅವರು ವಕಾಲತ್ಗೆ ಏನೆಲ್ಲ ಪಾಯಿಂಟ್ಗಳನ್ನು ಬೇಕು ಲೆಕ್ಕ ಹಾಕ್ತಾರೆ. ಲೆಕ್ಕ ಹಾಕಿ ಒಂದೊಂದೇ ಹೇಗೆ ಬದುಕಬೇಕು ಒಂದೊಂದು ಹೇಳಿಕೆಗಳನ್ನು, ಅಸ್ತ್ರಗಳನ್ನು ಬಿಡುಗಡೆ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ನಿಮ್ಮ ತಿರುಗುಬಾಣ ಆಗುವಂಥದ್ದು ಇದೆ. ಈಗ ಇದು ಈ ಜನಾರ್ದನ ಪೂಜಾರಿಯನ್ನು ನಾನು ಬೆಳೆಸಿದಂತ ಹೇಳಿ ಈಗ ತಿರುಗುಬಾಣ ಇದೆ. ಯಾಕೆ ಹೇಳಿದ್ರೆ ಈಗ ಸವಾಲು ಹಾಕಿದ್ದಾರೆ, ಈಗ ನಿಮ್ದು ಒಂದೊಂದೇ ಬಿಡಬೇಕಾ, ನನ್ನ ಬಾಯಿಗೆ ಕೋಲಾಕಿ ಬಂದಿರಲ್ಲ, ನಿಮ್ದು ಎಲ್ಲ ಬಿಡ್ಬೇಕಾ ಜಾತಕ ಅಂದ್ರೆ ತುಂಬಾ ಇದೆ ಇನ್ನು ಅಂತ ಆಯ್ತು. ಅಂದ್ರೆ ಇದು ಏನು
ಮಿನಿಸ್ಟರ್ ಆಗ್ಲಿಕ್ಕೆ ಕೇಳಿದ್ದು ತುಂಬಾ ಸವಲತ್ತುಗಳನ್ನ ಪಡೆದಿದ್ದಾರೆ. ಒಂದು ರಾಜಕೀಯ ಇವರನ್ನ ಸೂಚನೆ ಮಾಡಿದ ಒಂದು ಕಾರಣಕ್ಕಾಗಿ ಇವರ ಹೆಸರು ಅಂದ್ರೆ ಆಗ್ಬೋದು ಅಂತ ಹೇಳಿದಕ್ಕಾಗಿ ಎಲ್ಲ ಲಾಭಗಳನ್ನು ತುಂಬಾ ಪಡ್ಕೊಂಡಿದ್ರು. ಇನ್ನೂ ಕೆಲವಿದೆ ಸರ್. ಇಲ್ಲಿ ಅವರೊಂದು ನನಗೆ ಹೇಳಿದ್ರು, ಪೂಜಾರಿ ನಿನ್ಗೋಸ್ಕರ ನಾನು ಏನು ವೀರಪ್ಪ ಮೊಯ್ಲಿಗೆ ಕೊಡ್ತಾ ಇದ್ದೇನೆ ಅಂತ ಇಂದಿರಾ ಗಾಂಧಿ ಅವರು ಹೇಳಿದ್ರು ಅಂತ ಅದೊಂದು ಮಾತು ಸಾಕು ಅವರಿಗೆ. ಅಂದ್ರೆ ಅಷ್ಟು ವೀರಪ್ಪ ಮೊಯ್ಲಿ ಜನಾರ್ದನ ಪೂಜಾರಿ ಇಷ್ಟು ಹಾರ್ಷ್ ಆಗಿ ವೀರಪ್ಪ ಮೊಯ್ಲಿಗೆ ಇಷ್ಟವರೆಗೆ ಹೇಳಿದಿಲ್ಲ. ಅಂದ್ರೆ ಒಂದರ್ಥದಲ್ಲಿ ನನ್ನ ಹೆಸರು ನನಗೋಸ್ಕರ ಅವ್ರು ಕೊಟ್ಟದ್ದು ತಿಳ್ಕೊ, ನನ್ನನ್ನು ಬೆಳೆಸಿದ್ದಲ್ಲ, ನನಗೋಸ್ಕರ ನನ್ನ ಇದು ನನ್ನ ವ್ಯಕ್ತಿತ್ವವನ್ನು ನನ್ನ ಅಭಿಮಾನವನ್ನು ಪಣವಾಗಿ ಇಟ್ಟುಕೊಂಡು ಕೊಟ್ಟಿದ್ದಾರೆ ಇಂದಿರಾ ಗಾಂಧಿಯವರು ಹೇಳ್ಬೇಕಾದ್ರೆ. ಅಂದ್ರೆ ಪರೋಕ್ಷವಾಗಿ ಎಲ್ಲ ಹೇಳಿಬಿಟ್ಟಿದ್ದಾರೆ ಸರ್. ಅದೇ ಒಂದು ಈಗ ಇಬ್ಬರು ಈ ಹಿಂದೆ ಕೂಡ ತಾವಾಗ್ಲೇ ಪ್ರಸ್ತಾಪ ಮಾಡಿದ್ರಿ, ಈ ಹಿಂದೆಯೂ ಕೂಡ ಅವರಿಬ್ಬರ ನಡುವೆ ಗುದ್ದಾಟ ನಡೆದಂತ ಉದಾಹರಣೆ ಇದೆ. ಒಳ್ಳೆ ಸಡನ್ ಕಾಂಪ್ರಮೈಸ್ ಆಗತ್ತೆ, ಮರ್ತು ಹೋಗುತ್ತೆ, ಮತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ಏನಾದ್ರೂ ಒಂದು ವಿಚಾರಕ್ಕೆ ಮತ್ತೆ ಇವರಿಬ್ರು ಕಿತ್ತಾಡ್ತಾರೆ. ರಾಜಕೀಯ ಅಂದ್ರೆ ಹಾಗೆ ನೋಡಿ. ಕಳೆದ ಸರಿ ನೀವು ನೋಡಿರ್ಬೋದು, ಕಳೆದ ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ನಡೆ ಹೇಗಿತ್ತು, ಇನ್ಕ್ಲೂಸಿವ್ ಅಂದ್ರೆ ಎಲ್ಲರನ್ನೂ ಒಟ್ಟುಗೂಡಿಸಬೇಕು. ಎಲ್ಲಿವರೆಗೆ ಅಂದ್ರೆ 25 ವರ್ಷ ಎಷ್ಟು ವರ್ಷಗಳ ವೀರೇಂದ್ರ ಹೆಗ್ಗಡೆ ಅವರ ಮತ್ತೆ ಇವರ ವೈಮನಸ್ಯವನ್ನ ಸರಿ ಮಾಡಿಕೊಂಡ್ರು. ಎಲ್ಲಿವರೆಗೆ ಅಂದ್ರೆ ಕಲ್ಲಡ್ಕ ಪ್ರಭಾಕರ ಭಟ್ರು ನೀವು ನೋಡ್ಬೋದು, ಫೋಟೋಗಳೆಲ್ಲ ಬಂದಿದೆ, ನಮಸ್ಕಾರ, ಅವರನ್ನು ಕಾಂಪ್ರಮೈಸ್ ಮಾಡಿದ್ರು. ಅವರಿಗೆ ಒಂದು ತೊಡಕಾಗಿದ್ದದ್ದು ಭಟ್ರು, ಬ್ರಾಹ್ಮಣರ ಸಮುದಾಯ ಪೂಜಾರಿ ಅವರಿಗೆ ಹಾಕ್ತಾರೆ, ಬ್ರಾಹ್ಮಣರಿಗೆ ಮೀಸಲಾತಿ ಕೊಡ್ತೇನೆ ಅಂದ್ರೆ ಎಲ್ಲವನ್ನೂ ಎಕ್ಸ್ಕ್ಲೂಸಿವ್ ಮಾಡಿದ್ರು. ವೀರಪ್ಪ ಮೊಯ್ಲಿ ಅವರು ಎಲ್ಲರನ್ನು ಅಂದ್ರೆ ಎಲ್ಲರೂ ಬೇಕಲ್ಲ. ಅಂದ್ರೆ ರಾಜಕಾರಣ ಅಂದ್ರೆ ಹಾಗೆ ಏನು ಆ ಸಂದರ್ಭದಲ್ಲಿ ಇಡಬೇಕಾಗ್ತದೆ. ಆದ್ರೆ ಅದರಲ್ಲೂ ವ್ಯತ್ಯಾಸ ಇರ್ತದೆ, ಕೆಲವರು ಎಲ್ಲಿವರೆಗೆ ಇಳಿತಾರೆ, ಆದ್ರೆ ಒಂದು ಗೌರವ ಇಟ್ಕೊಂಡು ಕಾಂಪ್ರಮೈಸ್ ಮಾಡುವಂಥದ್ದು ಇರ್ತದೆ. ಇದೆಲ್ಲ ಪರಸ್ಪರ ಒಟ್ಟಾಗುವಂಥದ್ದು ಬೇಕಾಗ್ತದೆ ಸರ್. ಅಂದ್ರೆ ಅವರು ಈ ಇಬ್ಬರ ಜಗಳದ ಕಾರಣಕ್ಕಾಗಿ ಅವರಿಬ್ಬರು ರಾಜಕಾರಣಿಗಳು ಮಾತಾಡ್ತಾರೆ, ವಾಗ್ದಾಳಿ ಮಾಡ್ತಾರೆ, ಏನೇ ಇರಬಹುದು. ಜಿಲ್ಲೆಗೆ ಏನಾದ್ರೂ ಲಾಭ ಆಗತ್ತಾ ಅಂತ ಪ್ರಶ್ನೆ. ಅಂದ್ರೆ ನೇತ್ರಾವತಿಯ ಕಾರಣಕ್ಕಾಗಿ ಇಬ್ಬರ ಜಗಳದಿಂದಾಗಿ ಲಾಭ ಏನಾದ್ರೂ ಆಗಬಹುದಾ ಅಂತ ಫ್ಯೂಚರ್ ಅಲ್ಲಿ? ಈಗ ಇದರಲ್ಲಿ ಆಗ್ಲೇ ಹೇಳಿದ್ರೆ ಇನ್ನಷ್ಟು ವಿಚಾರಗಳು ಬರೋದಕ್ಕೆ ಇರಬಹುದು. ವೀರಪ್ಪ ಮೊಯ್ಲಿ ಅವರು ನೇತ್ರಾವತಿ ವಿಚಾರ ಅದೊಂದು ರಾಜಕಾರಣ ಅವ್ರದ್ದು, ಅಂದ್ರೆ ಅಲ್ಲಿಗೆ ಕೊಡಬೇಕು ಅಂತ. ನಮ್ಗೆ ಒಂದು ಒಳ್ಳೆ ಖುಷಿ ಅಂತ ಹೇಳಿದ್ರೆ ಈಗ ಪೂಜಾರಿ ಅವರು ತೊಡೆದಟ್ಟಿದ್ದಾರೆ. ಎಲ್ರು ಹೇಳ್ತಾರೆ ಪೂಜಾರಿ ಅವರಿಗೆ ಒಂದು ಮನಸ್ಸು ಮಾಡಿದ್ರೆ ಆಗ್ತದೆ ಅಂತ. ಈಗ ಅಧಿಕಾರ ಇಲ್ಲ, ಬಟ್ ಇಲ್ಲಿ ಮಾಡ್ಬೇಕೇನಾದ್ರು ಕೇಂದ್ರದ ಸರ್ಕಾರದ ಮೂಲ MP ಅವರು ಸಂಸದ ನಳಿನ್ ಕುಮಾರ್ ಕಟೀಲ್ರಿಗೆ ಅವಕಾಶ ಇದೆ, ಅವ್ರು ಮಾಡ್ಬೇಕು. ಆದ್ರೆ ಇವರು ಈ ತರ ತೊಡೆ ತಟ್ಟಿದ್ರೆ ಇದೊಂದು ಒಳ್ಳೆ ಮಂಥನಕ್ಕೆ ಆರಂಭದಲ್ಲಿ ವಿಷ ಸಿಕ್ಕಿದ್ರೆ ಮುಂದೆ ಅಮೃತ ಸಿಗ್ಬೋದು ಅನ್ನೋ ಆಶಾವಾದ ನಾವು ಕಲ್ಪಿಸ್ಕೊಳ್ಬಹುದು. ಅಂದ್ರೆ ಇದೇನು ಕೆಟ್ಟದಲ್ಲ ಬೆಳವಣಿಗೆ. ನನ್ನ ಲೆಕ್ಕದಲ್ಲಿ ಒಂದು ವಿಶ್ಲೇಷಣೆ ಮಾಡುವಾಗ ಇದೊಂದು ಸಿಹಿ ಸುದ್ದಿ. ಇಲ್ಲಿಯ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಈ ಕರಾವಳಿ ಭಾಗದವರಿಗೆ ಇದೊಂದು ಒಳ್ಳೆ ಸುದ್ದಿ. ಈ ತೊಡೆ ತಟ್ಟಿಕೊಂಡು ಒಂದು ಹೋರಾಟ ಮುಂದಾದ್ರೆ ಏನಾದ್ರೂ ಈ ಹೋರಾಟದಿಂದ ನಮಗೆ ಒಂದು ಅಮೃತ ಸಿಗ್ಬೋದು ಅಂತ ಕಾಣ್ತದೆ. ಅಂದ್ರೆ ನೇತ್ರಾವತಿಯ ಕಾರಣಕ್ಕಾಗಿ ಇಬ್ಬರು ಈಗಿನ ಬೆಳವಣಿಗೆಯಲ್ಲಿ ಇಬ್ಬರು ಮಾತಾಡ್ತಾ ಇರುವಂತದ್ದು ನೇತ್ರಾವತಿಯ ಕಾರಣಕ್ಕಾಗಿ. ಸೊ ಇಲ್ಲಿ ಒಬ್ಬರ ಸ್ಟ್ಯಾಂಡ್ ಪರ್ಫೆಕ್ಟ್ ಇದೆ. ನನ್ನ ಸ್ಟ್ಯಾಂಡ್ ಏನಿದ್ರು ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡುವಂಥದ್ದು. ಜನಾರ್ದನ ಪೂಜಾರಿ ಅವರ ಸ್ಟ್ಯಾಂಡ್ ಇನ್ನೂ ಕೂಡ ಅಂದ್ರೆ ಸರ್ಕಾರದ ವಿರುದ್ಧ ಮಾತಾಡಬೇಕೋ ಬೇಡವೋ, ಮಾತಾಡ್ಬೇಕು ಈ ಮನಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಮಾತಾಡಿದ್ರು ಜನಾರ್ದನ ಪೂಜಾರಿ, ಓಪನ್ ಸವಾಲ್ ಹೋರಾಟಗಳಲ್ಲಿ ಗುರುತಿಸಿಕೊಳ್ಳಿಲ್ಲ. ಅಲ್ಲಲ್ಲ, ಸಿದ್ದರಾಮಯ್ಯರಿಗೆ ಓಪನ್ ಸವಾಲ್ ಹಾಕಿದ್ರಲ್ಲ, ಏನು ತುಳುನಾಡು ಪ್ರತ್ಯೇಕ ರಾಜ್ಯ ಆಗುವಂತ ಇದಕ್ಕೆ ನೀವು ಕಾರಣ ಆಗಬೇಡಿ, ಕರ್ನಾಟಕ ಹೋಳಾಗ್ಬೋದು, ಉತ್ತರ ಕರ್ನಾಟಕ ಬೇರೆ ಆಗ್ಬೋದು ಅಂತ ಓಪನ್ ಆಗಿ ಚಾಲೆಂಜ್ ಸರಿ ಹಾಕಿದ್ದಾರೆ. ಇದು ಜನಾರ್ದನ ಪೂಜಾರಿ ಅವರು ಇಷ್ಟೆಲ್ಲ ಮಾಡಿದ್ದಕ್ಕೋಸ್ಕರ ಅವ್ರು ಏನೇನು ತಪ್ಪು ಮಾಡಿದ್ದು ಎಲ್ಲ ಸರಿ ಆಗ್ತದೆ, ಅಥವಾ ವೀರಪ್ಪ ಮೊಯ್ಲಿ ಅವರು ನೇತ್ರಾವತಿ ವಿರೋಧ ಹೋರಾಟ ಮಾಡಿದ್ರಿಂದಾಗಿ ಅವರು ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಇದರಲ್ಲಿ ಕಾರ್ಕಳದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಅದು ಹೇಳಿದಾಗೆ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಆದ್ರೆ ನೇತ್ರಾವತಿ ವಿಚಾರದಲ್ಲಿ ಮಾತ್ರ ನಾವು ಅವರನ್ನು ವಿರೋಧ ಮಾಡುತ್ತೇವೆ. ನೇತ್ರಾವತಿ ವಿರೋಧ ಮಾಡಿ ಅವರನ್ನ ವಿರೋಧಿಸಲೇಬೇಕಾಗ್ತದೆ. ಹಾಗಂತ ಅವರು ಒಳ್ಳೆ ಕೆಲಸಗಳೆಲ್ಲ ಕೆಟ್ಟ ಕೆಲಸ ಆಗ್ತದೆ ಅಂತ ನಾವು ಹೇಳುದು. ಅವರು ದೊಡ್ಡ ಏನು ಮೋಸ ಆತರ ನಾವಲ್ಲ. ನೇತ್ರಾವತಿ ವಿಷಯದಲ್ಲಿ ಅವರು ಮೋಸ ಮಾಡಿದ್ದಾರೆ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಈಗ ನೇತ್ರಾವತಿಯ ವಿಚಾರದಲ್ಲಿ ಈಗ ಜನಾರ್ದನ ಪೂಜಾರಿ ಅವರು ಮಾತಾಡಿದ್ರು, ಇವತ್ತು ಮಾತಾಡಿದ್ರು, ಮೊನ್ನೆಯಿಂದ ಮಾತಾಡ್ತಾ ಇದ್ದಾರೆ. ತಮಗೆ ಅನಿಸುತ್ತಾ ಜನಾರ್ದನ ಪೂಜಾರಿ ಇವತ್ತಿಗೆ ಆ ಶಕ್ತಿಯನ್ನ ಉಳಿಸಿಕೊಂಡಿದ್ದಾರೆ? ನಾನು ಮಾತಾಡಿ ಈ ಹಿಂದೆ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಬರಬೇಕಾದ್ರೆ ಜನಾರ್ದನ ಪೂಜಾರಿ ಅವರು ಮಾತಾಡಿದ್ರು, ನಿಲ್ಲಿಸಿ ಸಿದ್ದರಾಮಯ್ಯ ಅವರೇ ಇದು ಬೇಡ, ಕೃಷ್ಣ ಮಠದ ವಿಚಾರಕ್ಕೆ ಬಂದಾಗ ಮಾತಾಡಿದ್ರು, ನಿಲ್ಲಿಸಿ ಅಂತ ಹೇಳಿದ್ರು. ಅವರ ಕಾರಣಕ್ಕಾಗಿ ನಿಲ್ಲಿಸಿದ್ರು, ಒಟ್ಟಿನಲ್ಲಿ ಸರ್ಕಾರ ನಿಲ್ಲಿಸಿತು. ಸೊ ಇವತ್ತು ಎತ್ತಿನ ಹೊಳೆಯ ಬಗ್ಗೆಯೂ ಧ್ವನಿ ಎತ್ತುತ್ತಾ ಇದ್ದಾರೆ. ಇವರ ಧ್ವನಿಯನ್ನ ಕೇಳುವ ಮನಸ್ಥಿತಿ ಬೆಂಗಳೂರಿನ ದನಿಗಳಿಗೆ ಇದೆ ಅಂತ ಅನ್ಸುತ್ತಾ? ಕೇಳುವ ಮನಸ್ಸು
ಅಂದ್ರೆ ಈಗ ಈ ಸ್ವರ ಬಂದಾಗ ಈಗ ಕಲ್ಲು ತೂಗು ಕಲ್ಲು ಇರ್ತದೆ, ಸಾಧಾರಣ ಇದು ಕೆಳಗಿರ್ತದೆ ಏನು ನಮ್ಮ ಹೋರಾಟದ ಧ್ವನಿ. ಜನಾರ್ದನ ಪೂಜಾರಿದೊಂದು ಕಲ್ಲು ಬಿದ್ದಾಗ ಸ್ವಲ್ಪ ಮೇಲೆ ಬರ್ತದೆ, ಅಂದ್ರೆ ಹೋರಾಟಕ್ಕೆ ಶಕ್ತಿ ಬರ್ತದೆ. ಜನಾರ್ದನ ಪೂಜಾರಿಯಿಂದೇ ಮಾಡಿರ್ತಾರ ಆತರ ಅಲ್ಲ, ಇಲ್ಲಿ ಹೋರಾಟದ ಕಾವು ಇರಬೇಕು. ಹೋರಾಟ ಅವರು ಬಂದ ನಂತರ ಹೋರಾಟದ ರೂಪ ಇನ್ನೂ ಜಾಸ್ತಿ ಆದ್ರೆ ಒಂದು ಹೆದರಿಕೆಯ ಸಂದೇಶ ರವಾನೆ ಆಗುದಂತೂ ಸತ್ಯ. ಅಂದ್ರೆ ಇನ್ನಷ್ಟು ಮೂಲೆ ಗುಂಪಾಗ್ತಾರ ಅಂತ ಮತ್ತೊಂದು ಪ್ರಶ್ನೆ ಇದೆ. ಯಾಕಂದ್ರೆ ನಮ್ಮ ಸರ್ಕಾರದ ವಿರುದ್ಧವೇ ಈ ರೀತಿ ಮಾತಾಡ್ತಾರೆ, ಇಲ್ಲ ನಾಳೆ ದಿನ ವೀರಪ್ಪ ಮೊಯ್ಲಿ ಅವರು ಹೇಳ್ಕೊಡ್ತಾರೆ, ಇನ್ನಷ್ಟು ಮೂಲೆ ಗುಂಪಾಗ್ತಾರ. ಈಗ ಇನ್ನು ಮೂಲೆ ಅವರನ್ನು ಎಷ್ಟು ಮೂಲೆಗೆ ಹಾಕಿದ್ರು ಆ ಮೂಲೆಗೆ ಒಂದು ಆಯ ಬರ್ತದೆ. ಯಾಕಂದ್ರೆ ಕೇಂದ್ರ ಸಚಿವರು ಅವರನ್ನು ಏನ್ ಮೂಲೆಗೆ ಹಾಕ್ಲಿಕ್ಕೆ ಆಗ್ತಾರೆ? ಕೇಂದ್ರ ಸಚಿವರು ಅವ್ರು ಮಾಡಿದ ಕೆಲಸಗಳು ಎಲ್ಲ ಇದೆ, ಇನ್ನು ಅವ್ರಿಗೆ ಏನ್ ಕೊಡ್ತಾರೆ ಅಂತ ಬೇಕಲ್ವಾ ಮೂಲೆಗೆ ಹಾಕ್ಲಿಕ್ಕೆ? ಅವ್ರಿಗೆ ಏನ್ ಕೊಡ್ಲಿಕ್ಕೆ ಇವ್ರು ಏನ್ ಅಪೇಕ್ಷೆ ಮಾಡ್ತಾರೆ ಮತ್ತೆ ಇವ್ರು ಏನ್ ಕೊಡ್ತಾರೆ? ಮುಂದಿನ ಸಲ ಟಿಕೆಟ್ ಅವ್ರ ರೂಲ್ಸ್ ಇದೆ, ಏನು ಟಿಕೆಟ್ ಮತ್ತೆ 80 ಎರಡು ಇದ್ರಲ್ಲೂ ಬರುದಿಲ್ಲ. ಲಾಸ್ಟ್ ಟೈಮ್ ಏನೋ ಒಂದು ಇವರ ತಾಕತ್ನಿಂದ ವರ್ಚಸ್ಸಿನಿಂದ ಬಂದ್ರು. ಇನ್ನು ಅಂದ್ರೆ ಇವ್ರಿಗೆ ಅಂತ ಆಸೆ ಇಟ್ಕೊಂಡಿದ್ರೆ ಇವ್ರ ರೀತಿ ಮಾತಾಡೋದು ಇಲ್ಲ ಇತ್ತು. ಇನ್ನು ಒಂದು ಹೋರಾಟಕ್ಕೆ ಅವರು ಸಂಪೂರ್ಣವಾಗಿ ಇಳಿದಿದ್ದಾರೆ. ಅಂದ್ರೆ ಇವರು ಸ್ವಲ್ಪ ಇಳಿದಿದ್ದಾರೆ ಇಳಿದಕ್ಕಿಂತಲೂ. ಸೊ ಅಂದ್ರೆ ಅವರಿಗೆ ಏನು ಮೂಲೆ ಗುಂಪು ಮಾಡ್ಲಿಕ್ಕೆ ಏನು ಬಾಕಿ ಉಳಿದಿಲ್ಲ. ಅಂದ್ರೆ ಅವರಿಗೆ ಬೇಕಾದದ್ದು ಇಲ್ಲ. ರಾಜ್ಯಸಭೆ ಆಯ್ತು, ಲೋಕಸಭೆ ಆಯ್ತು, ಎಲ್ಲ ಆಯ್ತು. ಇನ್ನು ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹೋಗಿ ಮುಖ್ಯಮಂತ್ರಿ ಆಗುವ ಆಸೆ ಅವರಿಗೆ ಅಂತೂ ಇರ್ಲಿಕ್ಕಿಲ್ಲ, ಮತ್ತೆ ಗೊತ್ತಿಲ್ಲ. ಸೊ ಇದು ಈ ಬೆಳವಣಿಗೆ ಬೆಟರ್ ಹಾಗಾದ್ರೆ ಜಿಲ್ಲೆಯ ರಾಜಕಾರಣ ಕಾಂಗ್ರೆಸ್ಗೆ ಬೆಟರ್ ಇನ್ನೊಂದೋ ಗೊತ್ತಿಲ್ಲ, ಬಟ್ ಜಿಲ್ಲೆಯ ಜನಕ್ಕೆ ಇದು ಬೆಟರ್. ಈಗ ಇಬ್ಬರು ಕಿತ್ತಾಡ್ಕೊಳ್ಳೋದೊಂದು ಬೆಟರ್ ಹಾಗಾದ್ರೆ. ಈಗ ನೀವು ಹಿಂದೆ ಇದೆಲ್ಲ ಯುದ್ಧಗಳಾದಾಗ ದೊಡ್ಡ ಯುದ್ಧಗಳಾದಾಗ ಏನು ಒಳ್ಳೇದಾಗ್ತದೆ ಅಂತ ನಾರದರು ಭವಿಷ್ಯ ನೋಡ್ತಾರಂತೆ. ಭವಿಷ್ಯ ಅಂದ್ರೆ ಹೋಗಿ ಮಾತಾಡಿ ಏನು ಗಲಾಟಾಗಿ ಒಳ್ಳೇದಾಗ್ತದೆ ಅಂತ್ಯ, ಒಳ್ಳೆ ನಾರದರ ಏನು ಪಾತ್ರ ಇರ್ತದೋ ಅದರಲ್ಲಿ ಲಾಸ್ಟಿಗೆ ಅಂತ್ಯ ಒಳ್ಳೇದಾಗ್ತದೆ. ಈಗ ಮಾಧ್ಯಮದರು ಸಹಿತ ಆ ರೀತಿಯ ಒಂದು ಕೆಲಸಕ್ಕೆ ಮುಂದಾಗಿದ್ದೇವೆ. ಸೊ ಅಂತ್ಯ ಒಳ್ಳೇದೇ ಆಗ್ಲಿ ಅಂತ ನಮ್ಮ ಅಪೇಕ್ಷೆ, ಮತ್ತೆ ಹೇಗಾಗ್ತದೆ ಯಾರಿಗೂ ಗೊತ್ತು. ಸೊ ಇಲ್ಲಿ ಒಂದು ಕಾಲದ ಏನು ಮಧು ಕೈಟಬರಂತೆ, ಒಂದು ಕಾಲದ ಕೋಟಿ ಚೆನ್ನೈಯರಂತೆ, ಒಂದು ಇಬ್ಬರು ಏನು ಪರಸ್ಪರ ಒಂದು ಒಳ್ಳೆಯ ಹೋರಾಟಗಾರರು, ಇನ್ನುಳಿದ ನಾಯಕರು, ಕೊನೆಗೆ ಒಂದು ಇಂಥ ಪರಿಸ್ಥಿತಿ ಬಂದದೊಂದು ಬೇಸರ ಇದ್ದೆ ಸರ್. ಆದ್ರೂ ಕೂಡ ಒಳ್ಳೇದಾಗುದಾದ್ರೆ ಈ ಹಿಂದೆ ಇಬ್ಬರು ನೀವು ಹೇಳಿದ್ರಿ, ಹಿಂದೆ ಕೂಡ ಇವರಿಬ್ಬರ ನಡುವೆ ಸಮಸ್ಯೆ ಆದದ್ದಿದೆ. ಸೊ ಇವತ್ತು ಬಹಿರಂಗ ಸವಾಲ್ ಹಾಕಿದ್ರು, ನನ್ನ ಬಾಯಿಗೆ ಕೋಲ್ ಹಾಕೋದಕ್ಕೆ ಬರಬೇಡಿ, ನನ್ನ ಹತ್ರ ಇನ್ನಷ್ಟು ಇದೆ ನಿಮ್ಮ ಬಗ್ಗೆ ಮಾಹಿತಿ. ಮೊಯ್ಲಿ ಅವರ ರಾಜಕೀಯ ನಡೆಯನ್ನ ಗಮನಿಸಿದ್ರೆ ನಾಳೆ ದಿನ ಇದಕ್ಕೆ ರಿಯಾಕ್ಷನ್ ಕೊಡ್ತಾರೆ ಅಂತ ಅನ್ಸತ್ತಾ, ಅಥವಾ ಬೇಡ ಅವರ ಸಹವಾಸ ನನ್ನ ಇನ್ನಷ್ಟು ಹೊರಗಡೆ ಬರ್ಬೋದು ಏನಾದ್ರು ವಿಚಾರಗಳು ಅಂತ ಸುಮ್ಮನೆ ಕೂರ್ತಾರೆ ಅಂತ ಅನ್ಸತ್ತಾ? ಅದು ರಾಜಕೀಯ ಮೊಯ್ಲಿಯ ನಡೆಯನ್ನು ನಾನು ಹೇಳಲಿಕ್ಕೆ ಆಗುದಿಲ್ಲ. ಅವರು ಕ್ಲೆವರ್, ಅಂದ್ರೆ ಅವ್ರು ರಾಜಕೀಯದಲ್ಲಿ ಬದುಕು, ಯಾಕೆಂದ್ರೆ ಆ ರೀತಿಯಿಂದಾಗಿ ಅವರು ಇವತ್ತು ಮೊಯ್ಲಿಯ ನನಗೆ ಏನು ಆಗ್ಬೇಕಾಗಿಲ್ಲ, ಮೊಯ್ಲಿ ಅವರಿಗೆ ಏನೋ ಆಗ್ಬೇಕು ಅಂತಿದೆ ಮುಂದಕ್ಕೆ ಫ್ಯೂಚರ್ ಅಲ್ಲಿ. ಸೊ ಅವ್ರು ಮುಂದೆ ಸುಮ್ಮನೆ ಕೂರ್ತಾರೆ ಅಂತ ಅನ್ಸತ್ತಾ, ಅಥವಾ ಇದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಸುತ್ತಾ? ಅವರ ರಾಜಕೀಯ ಪಟ್ಟುಗಳನ್ನೆಲ್ಲ ಉಪಯೋಗಿಸ್ತಾರೆ. ಅವ್ರು ಹೇಗೆ ಮುಖ್ಯಮಂತ್ರಿ ಆಗಿದ್ರು ನಿಮ್ಗೆ ಗೊತ್ತಿರ್ಬೋದು. ಅಂದ್ರೆ ಮುಖ್ಯಮಂತ್ರಿ ಕೂಡ ಕರುಣಾಕರನ್ ಅವರ ಸ್ವಜಾತಿ ಬಾಂಧವರು. ಸೊ ಅಂದ್ರೆ ಅವರು ನಮ್ಮ ಬದುಕಿಗೋಸ್ಕರ ಯಾವುದೇ ರೀತಿ ಹೋರಾಟ ಮಾಡ್ಲಿಕ್ಕೆ ಕೆಪಾಸಿಟಿ ಇದ್ದವರು ಮತ್ತೆ ಮಾಡ್ತಾರೆ. ಅವರು ಅಷ್ಟು ದೊಡ್ಡ ಮಟ್ಟದ ನಾಯಕರು, ಅವರಿಗೆ ಅಲ್ಲಲ್ಲಿ ಲಿಂಕ್ಗಳಿರ್ತವೆ. ಅವ್ರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಜಿತೇಂದ್ರ ಕುಂದೇಶ್ವರನ್ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ಇಲ್ಲೇ ಇರುವವರು. ಅವರ ಆ ರೀತಿಯ ಐಡಿಯಾಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವರು ಮಾತ್ರ ಪೂಜಾರಿ ಅವರ ಇದನ್ನ ವರ್ಚಸ್ಸನ್ನ ಡೌನ್ ಮಾಡಲಿಕ್ಕೆ ಯಾವ ರೀತಿಯಿಂದ ಆದರೂ ಪ್ರಯತ್ನ ಪಟ್ಟೇ ಬರ್ತಾರೆ. ಈ ಹೋರಾಟವನ್ನ ವಿಫಲಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟೆ ಬರ್ತಾರೆ. ಯಾಕೆಂದ್ರೆ ಅವರು ಮೊಯ್ಲಿ ಅವರು ತಮ್ಮ ಹೋಗಿರುವ ವರ್ಚಸ್ಸನ್ನು ಬರೆಯಲು ಪ್ರಯತ್ನ ಪಟ್ಟೇ ಬರ್ತಾರೆ. ಇದಕ್ಕೆ ನಾನು ಒಂದು ಉದಾಹರಣೆ ಕೊಡೋದಾದ್ರೆ, ತುಳುನಾಡು ಸಮ್ಮೇಳನದಲ್ಲಿ ಮೊಯ್ಲಿ ಅವರು ಅಖಿಲ ಭಾರತ ತುಳು ಸಮ್ಮೇಳನದಲ್ಲಿ ಉದ್ಘಾಟನೆಯ ಸಮಾರಂಭದಲ್ಲಿ ಪ್ರಧಾನ ಅತಿಥಿಯಾಗಿ ಬಂದಿದ್ರು. ಅಂದ್ರೆ ಬಂದಿದ್ರಿಂದ ಅವರ ಹೆಸರು ಹಾಕಿದ್ರು. ನಾನು ಅವಾಗಲೇ ವರದಿ ಮಾಡಿದ್ದೆ, ಏನು ನೇತ್ರಾವತಿಗೆ ಮೂರ್ತ ಇಟ್ಟವರೇ ಪ್ರಧಾನ ಅತಿಥಿಗಳು ಅಂತ. ಸಮಾರೋಪಕ್ಕೆ ಡಿ ವಿ ಸದಾಗೌಡ್ರು. ಅಂದ್ರೆ ಅವ್ರಿಗೆ ತುಳುನಾಡಿನಲ್ಲಿ ವರ್ಚಸ್ಸನ್ನ ಮರಳಿ ಪಡಿಬೇಕಂತ ಇದೆ. ಸೊ ಅದಕ್ಕೆ ಎದುರಾಳಿಗರ ವರ್ಚಸ್ಸನ್ನ ಡೌನ್ ಮಾಡಬೇಕು. ಒಂದು ಪೂರಕವಾಗಿ ಕೇಳ್ತೇನೆ, ಇಷ್ಟೆಲ್ಲ ಆದ ನಂತರವೂ ಕೂಡ ಹರ್ಷ ಮೊಯ್ಲಿ ಅವರು ಮತ್ತೆ ಬರಬಹುದಾ ದಕ್ಷಿಣ ಕನ್ನಡ ಜಿಲ್ಲೆಗೆ? ಈಗ ಹರ್ಷ ಮೊಯ್ಲಿ ಅವ್ರ ಬಗ್ಗೆ ನನ್ಗೆ ಹೆಚ್ಚು ಗೊತ್ತಿಲ್ಲ, ಬಟ್ ಒಳ್ಳೆ ಮಗನನ್ನ ಕಳಿಸುವಂತ ಧೈರ್ಯ ಇರ್ಬೋದಾ ಇಲ್ಲಿನ ಜನರನ್ನ ಫೇಸ್ ಮಾಡೋದಕ್ಕೆ? ಅಯ್ಯೋ, ಜನರಿಗೆ ನೆನಪು ಶಕ್ತಿ ಬಹಳ. ಎಲ್ಲಿಯ ನೇತ್ರಾವತಿ ಯೋಜನೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಇಲ್ಲಿ ನೇತ್ರಾವತಿ ಯೋಜನೆ ಆಗಿ ಏನು ಆಗ್ಲಿಲ್ಲ ಅಂತ ಆದ್ರೆ ಅವ್ರು ಕಳಿಸ್ತಾರೆ. ಮತ್ತೆ ಎಲೆಕ್ಷನ್ ಟೈಮ್ ನಲ್ಲಿ ನೋಡಿರ್ಬೋದು, ಎತ್ತಿನೊಳಗೆ ಎಷ್ಟು ಜನ ನೋಟ ಓಟ್ ಹಾಕಿದ್ದಾರೆ.
ಆವಾಗ ಏನು ಬಿಜೆಪಿಯ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರವೇ ಇದಕ್ಕೆ ಅನುಮೋದನೆ ಕೊಟ್ಟಿದ್ದು, ವೀರಪ್ಪ ಮೊಯ್ಲಿ ಕಾಂಗ್ರೆಸ್ನವರು ಮಾಡಿದ್ದು. ಏನು ಮಾಡಿದ್ರು ಆವಾಗ ಏನು ಪಕ್ಷಭಕ್ತಿ ಇಲ್ಲಿ ಅಂದ್ರೆ ಪಕ್ಷಭಕ್ತಿ ಇದೆ, ಇದೇನು ದೊಡ್ಡ ಬದಲಾವಣೆ ಆಗ್ತದೆ ನಾವು ನಿರೀಕ್ಷೆ ಮಾಡೋದೇ ಬೇಡ. ಆದರೆ ಈ ಹೋರಾಟ ಒಂದು ನಮ್ಮ ಕರಾವಳಿಯಲ್ಲಿ ಜಾತಿ ಧರ್ಮ ಮತ ಪಕ್ಷ ಭೇದ ಮರೆತು ಒಂದು ಹೋರಾಟ ಆಗ್ತಾ ಇದೆ. ನಮ್ಮಲ್ಲಿ ಹಿಂದೂ ಸಂಘಟನೆ ಸಮಾವೇಶಗಳಿಗೆ 1 ಲಕ್ಷ ಜನ ಸೇರ್ತಾರೆ, ಅಲ್ಲ ಒಳ್ಳೇದೇ, ಖುಷಿ, ಬೇಜಾರಲ್ಲ, ಸೇರ್ಬೇಕು, ಸಂಘಟನಾ ಶಕ್ತಿ ಇದೆ. ಆದರೆ ಈ ಹೋರಾಟಗಳಿಗೆ ಈಗ ಜನ ಸೇರ್ಲಿಕ್ಕೆ ಶುರು ಆಗಿದೆ, ಅದಕ್ಕೂ ಜನ ಸೇರ್ಬೇಕು. ನಾನು ನೆಲ ಜಲ ಧರ್ಮದ ಹೋರಾಟದಾಗೆ ನೆಲ ಜಲ ಹೋರಾಟದಕ್ಕೂ ನಮ್ಮ ಜನ ಸೇರ್ಬೇಕು, ಅದು ಒಳ್ಳೆಯ ಲಕ್ಷಣ. ಇವರು ಕಿತ್ತಾಡ್ತಾ ಇರ್ಲಿ, ಏನಾದ್ರೂ ಹೊಸ ವಿಚಾರಗಳು ಬರ್ತಾ ಇರ್ಲಿ ಅಂತ ಬಯಸ್ಬೇಕು ನಾವು. ಅವ್ರದ್ದು ರಾಜಕಾರಣ ಅದು. ಈಗ ಅವರು ಕಿತ್ತಾಡಿದ್ರೆ ನಮಗೆ ಒಳ್ಳೇದಾಗ್ಬೇಕು, ಆದ್ರೆ ಆತ ಮಂಥನ ಆದ್ರೆ ಏನಾದ್ರೂ ಒಳ್ಳೇದು ಬರ್ಲಿ, ನಾವು ಒಳ್ಳೇದನ್ನ ನಿರೀಕ್ಷೆ ಮಾಡುದು. ಅವರು ಹೋರಾಟ ಮಾಡಿ ನಮಗೆ ಒಳ್ಳೇದಾಗ್ಬೇಕು, ಇವ್ರು ನಿಲ್ಸ್ಲಿ ಯೋಜನೆ, ನಮಗೆ ಖುಷಿ ಆಗ್ತದೆ. ಸರ್, ಧನ್ಯವಾದಗಳು ಈ ಡಿಸ್ಕಷನ್ ಭಾಗವಹಿಸಕ್ಕೆ. ಇದು ಇವತ್ತಿನ ವಿಶೇಷ. ಬಹುಶಃ ಇಬ್ಬರು ಮದಗಜಗಳು ಅಥವಾ ರಾಜಕಾರಣದಲ್ಲಿ ಒಂದು ಟೈಮ್ನಲ್ಲಿ ಇಡೀ ರಾಜ್ಯವನ್ನ ದೇಶವನ್ನ ಆಳದಂತವ್ರು ಇಬ್ರು ಹಿಂದಿನ ಫ್ಲಾಶ್ ಬ್ಯಾಕ್ ಕಥೆಗಳನ್ನೆಲ್ಲ ತೆಗೆದು ಮಾತಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಇದು ಎಲ್ಲೂ ಹೋಗಿ ನಿಲ್ಲತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಇಲ್ಲಿನ ಜನ ಬಯಸ್ತಾ ಇರುವಂಥದ್ದು ಅದೇ. ಇಬ್ರು ಮಾತಾಡ್ತಾ ಇದ್ದಾರೆ. ಜನಾರ್ದನ ಪೂಜಾರಿ ಅವರು ಜಿಲ್ಲೆಯ ಪರವಾಗಿ ನಿಂತು ಮಾತಾಡ್ತಾ ಇದ್ದಾರೆ, ಅವರು ಆ ಕಡೆಗೆ ನಿಂತು ಮಾತಾಡ್ತಾ ಇದ್ದಾರೆ. ಸೊ ಯಾರ ಕಡೆಯಲ್ಲಿ ವೆಯ್ಟೇಜ್ ಇದೆ ಮತ್ತು ಇವರ ಇಬ್ಬರ ಜಗಳ ಕಾರಣಕ್ಕಾಗಿ ಆದರೂ ಇನ್ನಷ್ಟು ವಿಚಾರಗಳು ಹೊರಕ್ಕೆ ಬರಲಿ ಅಂತ ನಾವು ಕೂಡ ಬಯಸ್ತಾ ಇದ್ದೇವೆ. ಇದು ಇವತ್ತಿನ ವಿಶೇಷ. ನಿಮ್ಮನ್ನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್.